ಹಾಲು ಹಾಲು ಶಾರ್ಪ್ ಬೇಸ್ ಕಟ್ ಮಾಡಿ. ಹಾಲು ಸೌಂಡ್ ಆಫ್ ಮ್ಯೂಸಿಕ್ ಆಫ್ ಹಾಲು ಚಿಕ್ ಹಾಲು 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 ಅಂಬುರುಗದಳ ನೇತ್ರೆ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯಲ್ಲಿ ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುನಿಧಿಯ ಆತ್ಮಜೆಗೆ ಕೈ ಮುಗಿದು ಅಂಬುಜಾಸನ ವಾಣಿಯರ ಪಾದಾಂಬುಜಕ್ಕೆ
ಒಡ ಮಡುತ ವರ್ಣಿಪೆನಿ ಕಥಾಮೃತವ
ಬೇರೆ ಪರಾಕ್ರಮ ಗಂಟೀರವ ಇರುವಂತಹ ಸ್ಥಳ ಈ ನಾಕಲೋಕಕ್ಕೆ ಯಾರೆಂದು ಕೇಳಬಲ್ಲಿರಿ? ದೇವೇಂದ್ರ ಎಂಬುದಾಗಿ ಹಾಗೆಂದುಕೊಳ್ಳಬಹುದು. ಓಲಗವಿತ ವಿಚಾರ ಅನೇಕ ಇವೆ. ಧರಣಿ ಪಾಲಕೀಳು ಸುರಪಾಲ ನಾಗದೋಳು ಆ ಧರಣಿ ಪಾಲಕೀಳು ಸುರಪಾಲ ನಾಗದೋಳು ನೆರಗಿಸುತ್ತ ಸುಮನಸರ ಮೇರೆಗೆ ವಿಭವದೋಳು ವರುಣ ವಾಯು ಕುಬೇರ ಆ ವರುಣ ವಾಯು ಕುಬೇರ ನಿರುತಿ ಮೊದಲಾದವರ ಪರಿಪರಿಯ ಸುಮನಸರ ಮೇರೆದೀರ್ಥ ಸುರಪ ಧರಣಿ ಪಾಲಕ ಕೇಳು ಏನವೋ ಜಗನ್ಯಾಮಕನಾದಂತಹ ಶ್ರೀಹರಿಯೇ ಕಾಪಾಡು. ವಿರಾಟ್ ಪುರುಷನ ಪಾದವನ್ನು ಪಾತಾಳವೆಂತಲೂ ಕಟಿಪ್ರದೇಶವನ್ನು ಕರ್ಮಭೂಮಿಯಂತಲೂ ಶಿರವನ್ನು ಸ್ವರ್ಗವೆಂತಲೂ ಜ್ಞಾನಿಗಳು ಹೇಳುತ್ತಾ ಇದ್ದಾರೆ. ಶರೀರೇ ಶೀರ್ಷಂ ಪ್ರಧಾನಂ, ಶರೀರದಲ್ಲಿ ಶಿರವು ಪ್ರಧಾನವಾದದ್ದು. ಹಾಗೆಯೇ ಈ ಮೂರು ಲೋಕಗಳಲ್ಲಿ ಸ್ವರ್ಗವೇ ಮೇಲಾದದ್ದು ಅಂತ ಎಲ್ಲರ ಅಂಬೋಣ. ಮಾನವನೊಬ್ಬನು ಸಾಧನೆಯನ್ನು ಮಾಡಿದರೆ ಮಾಧವನಾಗವಲ್ಲ ಎಂಬುದಕ್ಕೆ ನಾನೇ ಉದಾಹರಣೆ. ಪುರಂದರನಾದ ನಾನು ಈ ನಾಕಲೋಕವನ್ನು ಏರಬೇಕಾದರೆ ಮಾಡಿದಂತಹ ಸಾಧನೆಯನ್ನು ಅದಿತಿ ಮತ್ತು ಕಶ್ಯಪ ಬ್ರಹ್ಮರ ಮಗನಾದಂತಹ ನಾನು ನನ್ನ ತಾಯಿಯ ಆಶೀರ್ವಾದದಂತೆ ನನ್ನ ತಂದೆಯವರ ಮಾರ್ಗದರ್ಶನದಂತೆ ಶತಯಾಗಗಳನ್ನು 100 ಅಶ್ವಮೇಧ ಯಾಗಗಳನ್ನು ಮಾಡಿದೆ. ಮಘವನೆನಿಸಿಕೊಂಡೆ. ತ್ರಿಮೂರ್ತಿಗಳ ಒಲುಮೆಯಿಂದಾಗಿ ಈ ನಾಕದ ಗದ್ದುಗೆಯನ್ನು ಏರಿದೆ. ವರುಣ, ವಾಯು, ಕುಬೇರ, ನಿರುತಿ ಮೊದಲಾದಂತಹ ದೇವತೆಗಳು ತಮ್ಮ ತಮ್ಮ ಪುಣ್ಯಾನುಸಾರವಾಗಿ ಕರ್ಮಾನುಸಾರವಾಗಿ ಅಷ್ಟ ದಿಕ್ಪಾಲಕರಲ್ಲಿ ಒಬ್ಬೊಬ್ಬರಾಗಿ ಅವರವರ ಸ್ಥಾನವನ್ನು ಅಲಂಕರಿಸಿಕೊಂಡಿದ್ದಾರೆ. ಈ ನಮ್ಮ ಸಭೆಯಲ್ಲಿ ಮುಕ್ಕೋಟಿ ದೇವತೆಗಳು ನೆರೆದಿದ್ದಾರೆ. ಅದೇ ರೀತಿಯಲ್ಲಿ ವರುಣ, ವಾಯು, ಕುಬೇರ, ನಿರುತಿ ಮೊದಲಾದಂತಹ ಪರಿಪರಿಯ ಸುಮನಸರು ಸೇರಿಕೊಂಡಿದ್ದಾರೆ. ಅವರನ್ನು ನೋಡಿ ನನ್ನ ಮನಸ್ಸಿಗೆ ಬಹಳ ಆನಂದವಾಯಿತು. 48,000 ಯೋಜನ ವಿಸ್ತಾರವಾದಂತಹ ಈ ಸುಧರ್ಮ ಸಭಾಂಗಣದಲ್ಲಿ ಅಮರ ಗದ್ದುಗೆಯನ್ನು ಏರಿಸಿದಂತಹ ಸಂದರ್ಭದಲ್ಲಿ
ನಮ್ಮನ್ನು ರಕ್ಷಿಸಲಿಕ್ಕೆ ಬಂದಂತಹ ದೇವಾಂಗನೆಯರು ರಂಭೆ, ಊರ್ವಶಿ, ಮೇನಕೆ, ತಿಲಿಯೋತ್ತಮೆ ಮುಂತಾದವರು ಅವರ ನಾಟ್ಯ ವೈಭವ ಅದನ್ನು ಮೇಳವಿಸುವುದಕ್ಕೆ ಬೇಕಾಗುವ ಚಿತ್ರಸೇನನ ಗಾಯನ, ತುಂಬುರ ನಾರದಾದಿಗಳ ಸ್ವಸ್ತಿವಾಚನ, ಹೀಗೆ ಈ ಸುಧರ್ಮ ಸಭೆಯನ್ನು ಕಂಡಾಗ ನನ್ನ ಮನಸ್ಸಿಗೆ ಮಹದಾನಂದವಾಯಿತು. ಇವರ ನಾಟ್ಯ ವೈಭವವನ್ನು, ಗಾನ ವೈಭವವನ್ನು ಕೇಳಿ ಮನಸ್ಸಿಗೆ ಉಂಟಾಯಿತು. ಆದರೆ ಇಂದಿನ ದಿನದಲ್ಲಿ ಒಂದು ಮುಖ್ಯವಾದ ವಿಷಯವನ್ನು ದೇವತೆಗಳಾದ ನಿಮ್ಮಲ್ಲಿ ಹೇಳಬೇಕು ಅಂತ ಅಭಿಪ್ರಾಯ ಉಂಟು. ಸುಮನಸರೇ, ಸುಮನಸರು ಕೇಳಿದಿರೇ ಕಮಲನಾಭನ ದಯದಿ ಅಮಿತ ಸುರ ಸಂಪದವು ಎಮಗೆ ಲಭಿಸಿದುದು, ಅದರ ಖಳ ಹೃದಯದ್ಯಮ ಸರದಿಂದ, ಆದರ ಖಳ ಹೃದಯದ್ಯಮ ಸರದಿಂದ ಬಾರಿ ಬರು ಅಡಿಗಟ್ಟಿಗೆ ಅದೇನಿದಕ್ಕೆ, ಬಾರಿ ಬರು ಅಡಿಗಟ್ಟಿಗೆ ಅದೇನಿದಕ್ಕೆ. ಸುಮನಸರು ಕೇಳಿದಿರೇ ಸುಮನಸರು ಎಂಬುದಾಗಿ ಹೇಳ್ತಾರೆ. ಯಾಕೆ? ನಮ್ಮಲ್ಲಿ ಧರ್ಮ ಬುದ್ಧಿ ಇದೆ, ಒಳ್ಳೆಯ ಬುದ್ಧಿ ಇದೆ. ಆದರೆ ಕಮಲನಾಭನದಿಂದ ಈ ಸ್ವರ್ಗವು ನಮಗೆ ಸ್ಥಿರವಾಗಿ ದೊರಕಿದೆ. ಈ ಸ್ವರ್ಗ ಸಿಕ್ಕುವುದಕ್ಕೆ ಬೇಕಾಗಿ ನಾವು ಅನೇಕ ಪ್ರಯತ್ನಗಳನ್ನು ಮಾಡಿದ್ದೇವೆ. ಆ ಕಮಲಾಸನ ದಯದಿಂದ ನಮ್ಮ ಸ್ವರ್ಗವು ಸ್ಥಿರವಾಗಿದೆ. ರೂಪದಲ್ಲಿ ಮನ್ಮಥ, ತಂಪಿನಲ್ಲಿ ಇಂದ್ರ, ಶೃಂಗಾರದಲ್ಲಿ ವಿಷ್ಣು, ರೌದ್ರದಲ್ಲಿ ರುದ್ರ, ಹಾಗೆ ಭೋಗ ಭಾಗ್ಯದಲ್ಲಿ ಇಂದ್ರ ಎಂಬ ಮಾತು ಶ್ರೀಕಾರ ಸತ್ಯ. ನಾವು ಆಳುವಂತಹ ಈ ಸ್ವರ್ಗಲೋಕ ಲೋಕಗಳಲ್ಲಿ ಶ್ರೇಷ್ಠವಾದದ್ದು. ಇಚ್ಛಿಸದ್ದನ್ನು ಕೊಡುವಂತಹ ಕಾಮಧೇನು, ಕಲ್ಪಿಸದ್ದನ್ನು ಕೊಡುವಂತಹ ಕಲ್ಪವೃಕ್ಷ, ಐರಾವತ ಏರುವುದಕ್ಕೆ, ಸಂಚರಿಸುವುದಕ್ಕೆ ಉಚ್ಚೈಶ್ರವ, ಲೇಪಿಸುವುದಕ್ಕೆ ಹರಿಚಂದನ, ಹಾಗೆ ಅನೇಕ ಸುವಸ್ತುಗಳು ನಮ್ಮಲ್ಲಿವೆ. ನಮ್ಮ ಲಾಕವು ಸ್ಥಿರವಾಗಿ ನಮ್ಮ ಪಾಲಿಗಿದೆ. ಆದರೆ ಈ ಕರ್ಮಭೂಮಿಯಲ್ಲಿ ಇರುವಂತಹವರು ಎಲ್ಲರೂ ಸುಮನಸರಲ್ಲ. ಅಲ್ಲಿ ರಾತ್ರಿ ಹಗಲು, ಒಳಿತು ಕೆಡುಕು, ಹೀಗೆ ಅನೇಕ ದ್ವಂದ್ವಗಳಿವೆ. ಅಲ್ಲಿ ದುಷ್ಟರಾದಂತಹ ದಾನವರು ಹುಟ್ಟಿಕೊಳ್ತಾರೆ. ಬ್ರಹ್ಮನನ್ನು ವಿಷ್ಣುವನ್ನು ಮೆಚ್ಚಿಸಿ ವರಗಳನ್ನು ಪಡೆದು ವರಬಲರಾಗಿ, ವರದಿಂದ ಬಲವಂತರಾಗಿ ನಮ್ಮ ನಾಟಕ್ಕೆ ದಾಳಿಯನ್ನು ಮಾಡುತ್ತಾರೆ. ಅವರಲ್ಲಿ ಒಂದು ವಿಷಯ ಉಂಟು, ನಾವು ದಾಯಭಾಗದವರು, ದ್ವಿತೀಯ ಮಕ್ಕಳು ಅಂತ ಹೇಳುವಂತಹ ಒಂದು ಭಾವನೆ. ಆದರೆ ನಾನು ಈ ದಾಯಾದ್ಯ ಮತ್ಸರದಿಂದ ಅಥವಾ ದಾಯಾದಿಗಳ ಬಗ್ಗೆ ಇರುವಂತಹ ವಾದ ವಿವಾದದಿಂದ ಈ ಅಮರಗದ್ದುಗೆ ಹೇಗಿದವಲ್ಲ. ನಾನು ಒಂದು ನಿಶ್ಚಿತವಾದಂಥ ಸಿದ್ಧಾಂತದಿಂದ, ಒಂದು ವಿಷಯದಿಂದ ನಾನು ಈ ನಾಲ್ಕಲೋಕಕ್ಕೆ ಬಂದವ, ಈ ದೇವ ಪದವಿಯನ್ನು ಪಡೆದವ. ಯಾಕೆ ಅಂತ ಹೇಳಿದರೆ, ಈ ದಾನವರು ಕೇವಲ ಅಡ್ಡದಾರಿಯನ್ನು ಹಿಡಿದು ನಾಲ್ಕಲೋಕವನ್ನು ಪಡೆಯಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಆ ಶ್ರೀಹರಿಯ ದಯದಿಂದ ಹಿಂದೆ ಬಂದಂತಹ ಅನೇಕ ಮಂದಿ ದಾನವರನ್ನು ನಾವು ಒಂದು ಕಳೆದಿದ್ದೇವೆ. ಆದರೆ ಕೆಟ್ಟ ಬೀಜ ಸುಟ್ಟರೂ ಮತ್ತೆ ಮತ್ತೆ ಹುಟ್ಟಿಕೊಳ್ತದೆ ಅಂತ ಹೇಳುವಂತಹ ಒಂದು ಮಾತಿದೆ. ದಾನವರೊಬ್ಬ ಸಾಯ್ತಾನೆ, ಮತ್ತೊಬ್ಬ ಹುಟ್ಟಿಕೊಳ್ತಾನೆ. ಮುಂದಿನ ದಿನಗಳಲ್ಲಿ ಇಂತಹ ದಾನವರು ಎಲ್ಲಿಯಾದರೂ ಹುಟ್ಟಿಕೊಂಡು ನಮ್ಮ ನಾಲ್ಕಲೋಕಕ್ಕೆ ದಾಳಿಯನ್ನು ಮಾಡಿದ್ರೆ ನೀವೇನು ಮಾಡ್ತೀರಿ ಹೇಳಿ? ಸುರನಾದ
ಸುರದನಲಿದಯ್ಯ ನಾವೆಂಬುದ ಮರೆಯ ಮತಲ್ಲ ಜೀಯ ತುರುಳರು ನಾಕ ಕೈ ತರುತ್ತೀರಲ್ಲ ಅವರ ಸಂಗತಿ ತರಿವೆ ನಿಶ್ಚಯ. ಒಂದೊಮ್ಮೆಗೆ ಆ ದಾನವರು ಈ ನಾಗಲೋಕವನ್ನು ಬಯಸಿ ಬಂದರೆ ಅವರನ್ನು ಯಮನಾದ ಒಳ್ಳೆಯದು. ಸುರದೇನ ಕಲ್ಪದರು ನೋಡಿಲ್ಲಿರುವ ಭರಿತ ಭಾಗ್ಯವಂತುಗಳು ಹರಣದ ವಾಸೆಯು ಬಂದರೆ ಕಳರನು ಹತ್ತಿಕ್ಕುವೆನು ಮುದರಿ. ಈ ಲೋಕಕ್ಕೆ ಅನೇಕ ರಕ್ಕಸರು ದಾರಿ ಮಾಡಿರಬಹುದು. ಆ ರಕ್ಕಸರು ಇಲ್ಲಿ ಯಾರೇ ಬಂದರು ಅವರ ತಲೆಯನ್ನು ಕಡಿದು ಅದಕ್ಕೆ ಅರ್ಪಿಸುತ್ತೇನೆ. ಒಳ್ಳೆಯದು ಒಳ್ಳೆಯದು. ಬಂದರೆ ರಕ್ಕಸರು ಇಂದಿರೇಶನದ ಯನಿಯವರನ್ನು ಕೊಂದು ಬರುವಿ. ನಮ್ಮ ಸುರಗಂದಿಗೆಯನ್ನು ಆ ದುರುಳರು ಬಯಸಿ ಬಂದರೆಂದಾದರೆ ಅವರನ್ನು ಕೊಂದು ಬಿಡುತ್ತೇನೆ. ನೀನು ಧೈರ್ಯಸ್ಥನಾಗು. ವರ್ಣನು ಎಲ್ಲರೂ ವರ್ಣನು ಎಂದಾಗ ಖಳರ ಶಿರ ಅರಿದು ಬೇಗ ಹಿಡಿದು ಯಾವ ಪೂರ ಕಟ್ಟುವೆನೀಗಲೇ ಒಲೆವ ಧೈರ್ಯವನ್ನು. ಸುರಪಾಲ, ಹಿಂದೆ ಅದೆಷ್ಟೋ ಸಾರಿ ಆ ದುರುಳ ರಕ್ಕಸರು ನಮ್ಮ ಈ ಸ್ವರ್ಗಲೋಕಕ್ಕೆ ದಾಳಿಯನ್ನ ಮಾಡಿದ್ದಾರೆ. ಹೌದು. ಬಂದಂತಹ ಎಲ್ಲ ತಾಣವನ್ನು ಕೂಡ ಸದೆಬಡಿಲಿದ್ದೇವೆ ಆ ಶ್ರೀಹರಿಯ ದಯದಿಂದಾಗಿ. ಇನ್ನು ಮುಂದೆಯೂ ಕೂಡ ಯಾರೇ ದಾನವರು ಬಂದರೂ ಕೂಡ ಅವರನ್ನು ನಾನು ತರಿಸಿಕೊಡ್ತೇನೆ, ನಿಶ್ಚಿಂತನಾಗಿ. ಫಲದೋಷವಂತೆನ ನೀವೆಂದ ನುಡಿಗೆ ನೀವೆಂದ ನುಡಿಗೆ ಫಲದೋಷವಂತೆನ ನೀವೆಂದ ನುಡಿಗೆ ನೀವೆಂದ ನುಡಿಗೆ ಖಲಿಗಳು ನಿಶ್ಚಯ ಸಂಗರದೊಳಗೆ ಖಲಿಗಳು ನಿಶ್ಚಯ ಸಂಗರದೊಳಗೆ 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 ಖಳರ ಬೀ
ಭೀತಿಯು ನಮಗೆಳ್ಳಿ ನೀತಿಲ್ಲ, ಕಳರ ಭೀತಿಯು ನಮಗೆಳ್ಳಿ ನೀತಿಲ್ಲ. ಆ ನಳಿನ ನಭನ ದಯವಿಗುತ್ತು ಸುಳ್ಳಲ್ಲ ಕೇಳಿರಿ. ಬಲುತೋಷವಾಂತೇನ ನೀವೆಂದ ನುಡಿಗೆ ಕಲಿಗಳು ನಿಶ್ಚಯ ಸಂಗರದೊಳಗೆ. ನೀವು ಹೇಳಿದಂತಹ ಮಾತುಗಳನ್ನು ಹೇಳಿ ನನ್ನ ಮನಸ್ಸಿಗೆ ಬಹಳ ಸಂತೋಷವಾಯಿತು. ಕಲಿಗಳು ನೀವು ಎನ್ನುವುದರಲ್ಲಿ ಸಂದೇಹವೇ ಇಲ್ಲ. ಹರಿತವಾದಂತಹ ಕತ್ತಿಯೊಂದನ್ನು ನಾವು ಉಪಯೋಗ ಮಾಡದೇ ಇದ್ದರೆ ಅದು ಅದರ ಹರಿತವನ್ನು ಕಳೆದುಕೊಳ್ಳುತ್ತದೆ. ಹಾಗೆಯೇ ಮೌನಿನಃ ಕಲಹಯೋ ನಾಸ್ತಿ ನಭಯಂಚಾಸ್ತಿ ಜಾಗೃತ ಅಂತ ನಾವು ನಿತ್ಯವೂ ನಾವು ಜಾಗೃತರಾಗಿರಬೇಕು. ಆ ನಳಿನಾದ ಭಯ ಯಾವಾಗಲೂ ನಮ್ಮ ಮೇಲಿಗೆ ಅದು ಖಂಡಿತವಾಗಿಯೂ ಸುಳ್ಳಲ್ಲ. ಅದರಿಂದ ನಾವು ಯಾವುದೇ ರೀತಿಯ ಭಯವನ್ನು ಪಡೆಯುವುದು, ಭಯವನ್ನು ಪಟ್ಟುಕೊಳ್ಳುವುದು ಬೇಡ. ದೇವತೆಗಳೇ, ಇಂದಿನ ದಿನದಲ್ಲಿ ನಿಮ್ಮಲ್ಲಿ ಒಂದು ವಿಚಾರವನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ವರ ಸರಸ್ವತಿ ಗಂಗಾ ಯಮುನ ಸಂಗಮತಿ ನೆರವೇರುತ್ತಿರುವಂತ ಸತ್ರಾಧ್ವರದಿ, ನೆರವೇರುತ್ತಿರುವಂತ ಸತ್ರಾಧ್ವರದಿ ಹರನ ಪದವ ಕಂಡು ಪೂಜಿಪ ಬಗೆಗೆ, ಹರನ ಪಾದವ ಕಂಡು ಪೂಜಿಪ ಬಗೆಗೆ ತೆರಳಬೇಕೆಲ್ಲರೂ ಜಪದುಳ್ಳ ಕಡೆಗೆ, ತೆರಳಬೇಕೆಲ್ಲರೂ ಜಪದುಳ್ಳ ಕಡೆಗೆ. ವರ ಸರಸ್ವತಿ ಗಂಗಾ ಯಮುನ ಸಂಗಮದಿ ವರ ಗಂಗಾ ಯಮುನಾ ಸರಸ್ವತಿ ನದಿಗಳ ತ್ರಿವೇಣಿ ಸಂಗಮದ ಕ್ಷೇತ್ರವನ್ನು ಸಿಂಹಕ್ಷೇತ್ರ ಅಂತ ಹೇಳ್ತಾರೆ. ಅಲ್ಲಿ ಮರೀಚಿ ಬ್ರಹ್ಮನು ಸತ್ರ ಯಾಗವನ್ನು ಮಾಡ್ತಾ ಇದ್ದಾನೆ. ಆ ಯಾಗದ ಅಧ್ಯಕ್ಷತೆಯನ್ನು ಶಿವನು ವಹಿಸಿಕೊಳ್ಳುತ್ತಿದ್ದಾನೆ. ಆ ಶಿವನು ಎಂಥವನು ಅಂತ ಹೇಳುವಂಥದ್ದು ನಮಗೆ ಗೊತ್ತು. ಅವ ಅಷ್ಟದಿಕ್ಪಾಲಕರಲ್ಲಿ ಒಬ್ಬ ಶ್ರೇಷ್ಠನಾದಂತಹ. ಆದ್ದರಿಂದ ಆ ಶಿವನಲ್ಲಿಗೆ ನಾವು ಹೋಗಬೇಕು. ಶಿವನನ್ನು ಯಾಕೆ ಅಧ್ಯಕ್ಷ ಮಾಡುತ್ತಾರೆ? ಅದು ಸತ್ರ ಅಂತ ಹೇಳಿದ್ರೆ ಯಾಗ ಅಂತ ಹೇಳುವಂತ ಅರ್ಥ. ಜ್ಞಾನ ಸತ್ರ ಅಂತ ಅದಕ್ಕೆ ಹೆಸರು. ಈ ಜ್ಞಾನ ಸತ್ರಕ್ಕೆ ಜ್ಞಾನೇಶ್ವರನೇ ಅಧ್ಯಕ್ಷನಾಗಬೇಕು ಅಂತ ಎಲ್ಲರ ಅಂಬೋಣ. ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮೋ ಬಂಧನಾತ್ ಮೃತ್ಯೋರ್ಮೋಕ್ಷೀಯ ಮನಾಮುರಾತ್ ಅಂತ ಹೇಳ್ತಾರೆ. ಅವನು ಮೃತ್ಯುವನ್ನು ದೂರ ಮಾಡುವಂಥವನು. ಮೃತ್ಯು ಸ್ವರೂಪನಾದರೂ ಅವನು ಮೃತ್ಯುಂಜಯ ಅಂತ ಹೇಳಿಕೊಂಡಿದ್ದಾನೆ. ಮೃತ್ಯುವನ್ನು ಬಾರದ ಹಾಗೆ ತಡೆಯುವಂತಹ ವ್ಯಕ್ತಿ ಅವನು ಗುರು ಕೂಡ ಹೌದು. ಯಾವ ರೀತಿಯಲ್ಲಿ ಗುರು? ಪ್ರತಿಯೊಂದು ಪೂಜೆಯಲ್ಲಿ ಅವನನ್ನು ಗುರುವನ್ನಾಗಿ ಆರಾಧನೆ ಮಾಡ್ತಾರೆ. ಅವನು ಜಗದೈಕ ಗುರು, ಲೋಕಕ್ಕೆ ಗುರು ಅವನು. ಅಂಥವನು ಇಂದು ಈ ಸತ್ರಯಾಗದಲ್ಲಿ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸ್ತಾನೆ. ಅವನನ್ನು ಕಂಡು ಪೂಜೆಯನ್ನು ಮಾಡಬೇಕು, ಅವನಿಗೆ ನಮ್ಮ ಪ್ರಣಾಮಗಳನ್ನು ಸಲ್ಲಿಸಬೇಕು. ಇಂತಹ ಒಂದು ಸದುದ್ದೇಶವನ್ನು ಇಟ್ಟುಕೊಂಡು ನಾವು ಆ ಸತ್ರಯಾಗಕ್ಕೆ ಹೋಗಬೇಕು. ನಿಮ್ಮ ಅಭಿಪ್ರಾಯ ಏನು? ಹೋಗೋಣ ಅಲ್ವೇ? ಹಾಗೆ
ಪಟ ಪಾಲನಯನ ಶಂಕರ ನೀಲನೇತ್ರರುಂಡಮಾಲ ಸದಾಶಿವ ನೀಲನೇತ್ರರುಂಡಮಾಲ ಸದಾಶಿವ ಶೂಲಿಗಿರೀಶ ಪ್ರೀಡಾ ಕಾಲಕಂಠರ ಕಾಲ ಕಾಲಾಧೀಶಾಪಟ ಪಾಲನಯನ ಶಂಕರ ಶಂಕರ ಗಂಗಾಧರ ಕಪರ್ತಿ ಶಂಕರ ಕಪರ್ತಿ ರಕ್ಷಿಸಬೇಕು ತಂದೆ. ನೀನು ಅಧ್ಯಕ್ಷ ಸ್ಥಾನವನ್ನಾಗಿ ಅಲಂಕರಿಸಿಕೊಂಡಿದ್ದಿ. ನಿನಗೆ ನಮ್ಮಂತರ ದೇವತೆಗಳ ಪ್ರಣಾಮಗಳು ಒಲಿಸಿಕೊಂಡಿದ್ದೇವೆ ತಂದೆ. ಬಂದಿರಿ ಸುಮನಸರು ಸಕಲರು ಚಂದದಿಂದಲೇ ಸತ್ರಯಾಗಕ್ಕೆ ಚಂದದಿಂದಲೇ ಸತ್ರಯಾಗಕ್ಕೆ ಇಂದು ಎನ್ನನು ಪೂಜಿಸಲು ಬಲು ಚಂದವಾಯಿತು ಇಂದು ಎನ್ನನು ಪೂಜಿಸಲು ಬಲು ಚಂದವಾಯಿತು ಬಂದಿರೇ ಸುಮನಸರು ಸಕಲರು ಬಂದಿರೇ ಬಂದಿರೇ ಇಂದ್ರಾದಿ ಸುಮನಸರೇ, ತ್ರಯತ್ರಿಂಶತ್ಕೋಟಿ ದೇವತೆಗಳಿಗೆ ಅಧಿಪನೆನಿಸಿದಂತಹ ತ್ರಿವಿಷ್ಟಪ ಸಿಂಹಾಸನದಲ್ಲಿ ಮಂಡಿಸಲು ಯೋಗ್ಯತೆ ಇರುವಂತಹ ನೀನು ತ್ರಿದಶ ಸಂದೋಹದೊಡಗೂಡಿ ಬಂದು ತ್ರಿವೇಣಿ ಸಂಗಮದಲ್ಲಿ ತ್ರಿನಯನಾದಂತಹ ನನ್ನನ್ನು ಪ್ರಾರ್ಥಿಸಿದೆಯಲ್ಲ. ಅದೇ ರೀತಿ ಇಲ್ಲಿ ನಡೆಯುತ್ತಿರುವಂತಹ ಸತ್ರಯಾಗದ ಅಧ್ಯಕ್ಷ ಪೀಠದಲ್ಲಿ ಕುಳ್ಳಿರಿಸಿ ನನ್ನನ್ನು ಪೂಜೆಗೈದೆಯಲ್ಲ, ಇದು ನಿನ್ನ ಪೂಜೆಯನ್ನು ಸ್ವೀಕರಿಸಿದ್ದೇನೆ. ದೇವೇಂದ್ರ, ಇಲ್ಲಿ ನಡೆಯುತ್ತಿರುವಂತಹ ಈ ಸತ್ರಯಾಗ ಜ್ಞಾನವನ್ನು ಅಭಿವೃದ್ಧಿಗೊಳಿಸುವುದಕ್ಕಾಗಿ ಆಗಿದೆ. ಹಾಗಾಗಿ ಬಂದವರಿಗೆ ಎಲ್ಲರಿಗೂ ಬೇಕಾದಂತಹ ವ್ಯವಸ್ಥೆಯನ್ನು ಮಾಡಲಾಗಿದೆ. ನೀವೆಲ್ಲರೂ ನಿಮ್ಮ ನಿಮ್ಮ ಆಸನಗಳಲ್ಲಿ ಮಂಡಿಸಿ ಯಾಗವು ಸಾಂಗವಾಗಿ ನೆರವೇರಲಿ. ಒಂದು ದಿನ ಸತ್ರದಲ್ಲಿ ನಡೆದುದೇ ಬಂದು ದಿಗ್ಬಾಲಾದಿ ಸುಮನಸ ಸಂದಣಿಗಳೊಪ್ಪಿರುವ ಸಭೆಗ ದಕ್ಷಿಣ ಇದ್ದಂದ ವೃಂದವಿದ್ದಿರಾಗಿ ಭಯದಲ್ಲಿ ವೃಂದವಿದ್ದಿರಾಗಿ ಭಯದಲ್ಲಿ ವಂದಿಸುತ್ತ ವಂದಿಸುತ್ತ ಭಯದಲ್ಲಿ ವಂದಿಸುತ್ತ ಭಯದಲ್ಲಿ ವಂದಿಸುತ್ತ ಚಂದನೆ ಕುಳಿತು ಕಂಡ ದಕ್ಷ ಕಥಿಗೊಂಡ
ಗರ್ವವು ಒದಗಿತಲ್ಲ, ಏಸು ಗರ್ವವು ಒದಗಿತಲ್ಲ. ಕ್ಷೇತ್ರದಲ್ಲಿ ನಡೆಯುವ ಸತ್ರ 14 ಲಾಕದೆಲ್ಲರೂ ಬಂದು ಸೇರಿದ್ದಾರೆ. ತಕ್ಷಣ ಪ್ರವೇಶ ಆದ ಕ್ಷಣವೇ ಎಲ್ಲರೂ ಎದ್ದು ನಿಂತಿದ್ದಾರೆ. ಗಡ 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 ಗಡನೆ ನಡುಗುತ್ತಾ ಕೈ ಮುಗಿದಿದ್ದಾರೆ. ಅವರೆಲ್ಲರನ್ನೂ ಕೈ ಸನ್ನೆಯಿಂದಲೇ ಕುಳಿತುಕೊಳ್ಳುವುದಕ್ಕೆ ಹೇಳಿದೆ. ಇನ್ಯಾರಿದ್ದಾರೆ ಈ ಸಭೆಯಲ್ಲಿ ಎನ್ನುವ ಹಾಗೆ ಒಮ್ಮೆ ಕನ್ನ ದೃಷ್ಟಿ ಹಾಯಿಸಿ ನೋಡಿದ್ದಾರೆ. ಏನಾಶ್ಚರ್ಯವಿದು! ಎಲ್ಲರೂ ಎದ್ದು ನಿಂತು ಗೌರವಿಸಿದರೂ ಕೂಡ ಈತ ಒಬ್ಬ ಕುಳಿತಿದ್ದಾನಲ್ಲ, ಯಾಕಿರಬಹುದು ಎನ್ನುವ ಹಾಗೆ ಯೋಚನೆ ಮಾಡಿದ್ರೆ ಇವ ಬೇರೆ ಯಾರು ಅಲ್ಲ, ಯಾರು? ಸದಾಶಿವನಿದ್ದಾನೆ. ಯಾಕೆ ಕುಳಿತಿದ್ದಾನೆ? ತಾನೇ ಒಬ್ಬ ಈಶ. ಉಳಿದವರೆಲ್ಲರೂ ನನ್ನಿಂದ ಕೆಳಗೆ. ಇಲ್ಲಿ ಅಧ್ಯಕ್ಷ ಸ್ಥಾನ ಇರಬಹುದು, ಆದರೆ ಈಶತ್ವ ನನ್ನಲ್ಲುಂಟು. ನಾನು ಹೇಳ್ಬೇಕು ಅಂತ ಇಲ್ಲ ಎನ್ನುವ ಹಾಗೆ ಯೋಚನೆ ಮಾಡಿರಬಹುದು. ಈಶತ್ವ ಈಗ ಇವನಿಗಿಲ್ವಾ ಅಥವಾ ಇವನಿಗಿಲ್ವಾ? ಭೂಮಿಯಲ್ಲಿರುವಂತಹ ನರರಿಗೆ ಒಬ್ಬ ಈಶ ಇದ್ರೆ ಅವ ನರೇಶನಿದ್ದಾನೆ. ಸುರರಿಗೆ ಈಶ, ನೀನೀಗ ಸುರೇಶನಲ್ವೇ? ಹಾಗಾದ್ರೆ ಕಪಿಗಳಿಗೆ ಈಶ, ಅವ ಕಪೀಶ. ಇವ ಯಾರಿಗೆ ಈಶ? ಯಾರಿಗೆ? ಸತಿಗೆ. ಸತಿಗೆ ಈಶನಾದ ಕಾರಣ ಇವ ಸತೀಶ. ಹಾಗಾದ್ರೆ ಇವನಿಗೆ ಈಶ ತಾನೆಂಬ ಅಹಂಕಾರ. ಈ ಅಹಂಕಾರದಿಂದ ಸುಮ್ಮನೆ ಕುಳಿತಿದ್ದಾನೆ. ಈತನನ್ನು ಯೋಚನೆ ಮಾಡಬಾರ್ದ? ಇವ ಯಾರು? ಒಮ್ಮೆ ಎದ್ದು ನಿಲ್ಲಬೇಕು ಅಂತ ಉಂಟಾ? ಮಾತಿನಿಂದ ಉಚಿತ ವಚನಗಳ, ಉಚಿತ ವಚನಗಳ ಉಚಿತ ವಚನಗಳ, ಉಚಿತ ವಚನಗಳ ಬೇಡಿ ತನ್ನುವನು ಮನ್ನಿಸಲು, ಬೇಡಿ ತನ್ನುವನು ಮನ್ನಿಸಲು. ಹೇಳದಿದ್ದನು ಮಾತಿನ ಉಚಿತ ವಚನಗಳ ಬೇಡಿ ತನ್ನುವನು ಮನ್ನಿಸಲು. ನಾಲಗೆಗೆ ಬಂದ ಕುಂದೇನು ಶ್ರೇಷ್ಠತ್ವಕ್ಕೆ, ನಾಲಗೆಗೆ ಬಂದ ಕುಂದೇನು ಶ್ರೇಷ್ಠತ್ವಕ್ಕೆ, ಕೂಳನಿಗೆ ಬಂದ ಕುಂದೇನು, ಕೂಳನಿಗೆ ಬಂದ ಕುಂದೇನು. ಹೇಳದಿದ್ದರು ಮಾದಿನುಂದುಚಿತ ವಚನವ. ಸಭೆಗೆ ಪ್ರವೇಶ ಆದಾಕ್ಷಣವೇ ಎಲ್ಲರೂ ಎದ್ದು ನಿಂತರೂ ಕೂಡ ಇವ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದ್ದಾನೆ. ಈ ಜ್ಞಾನಸತ್ರದಲ್ಲಿ ಅಧ್ಯಕ್ಷನಾದವ ಹೇಳ್ಬಾರ್ದು ಅಂತ ಉಂಟಾ? ಹೇಳಲಿಕ್ಕಿಲ್ಲ. ಅಲ್ಲ, ಹೇಳದಿದ್ರೆ ಬೇಡ. ಒಂದು ಕಾರ್ಯಕ್ರಮಕ್ಕೆ ಅಧ್ಯಕ್ಷ ಸ್ಥಾನವನ್ನು ಸ್ವೀಕರಿಸಿದ ನಂತರ ಕೊನೆಗೆ ಎದ್ದು ನಿಲ್ಲುವುದು. ನಿರೂಪಕನಾದವ ಅಧ್ಯಕ್ಷರ ಭಾಷಣ ಎಂದು ಹೇಳಿದರೆ ಆಗ ಎದ್ದು ನಿಲ್ಲುವ ಕ್ರಮ, ಅದು ಕ್ರಮ. ಆದ್ರೆ ಏನು, ಅಧ್ಯಕ್ಷನಾದವ ಮಾತನಾಡಬಾರದು ಅಂತ ಉಂಟ ಮಧ್ಯದಲ್ಲಿ? ಮಾತಾಡಬಾರದು. ಮೊದಲೆಲ್ಲ ನಿರೂಪಕರೇ ಇರ್ಲಿಲ್ಲ ಅಯ್ಯ, ಎಲ್ಲವೂ ಅಧ್ಯಕ್ಷನೇ ಮಾಡ್ತಾ ಇದ್ದದ್ದು. ಹಾಗಾದ್ರೆ ಅಧ್ಯಕ್ಷ ಮಾತನಾಡಬಾರ್ದಾ? ಇವನಿಗೆ ಮಾತನಾಡಬಹುದಿತ್ತಲ್ವಾ? ಮಾತನಾಡಲಿಲ್ಲ. ಹೇಗೆ ಬಂದಿರ ಮಾವಯ್ಯ? ಹೇಗೆ ಆರೋಗ್ಯವೇ? ಬಂದಿರಲ್ವಾ? ಆಸನ ಉಂಟು, ಕುಳಿತುಕೊಳ್ಳಿ. ಅಷ್ಟು
ಆಗಬಾರ್ದ? ಅದು ಬೇಡ ಬೇಡ ಬೇಡಪ್ಪ, ನಮಗೆ ಮಾತಾಡಿಯೇ ಆಗ್ಬೇಕು ಅಂತ ಉಂಟಾ? ಬೇರೆ ಬೇರೆ ಕ್ರಮದಲ್ಲಿ ಸ್ವಾಗತಿಸುವ ನಿಯಮ ಉಂಟು. ಅದು ಹೇಗೆ? ಹೇಗೆ? ಒಂದು ಬಾಯಿಯಲ್ಲಿ ನಗು, ಒಂದು ನಗುಮುಖದಿಂದ ಕನ್ಸನ್ನೆಯನ್ನು ಮಾಡಿ ಆದರೂ ಹೋಗಿ ಅಲ್ಲಿ ಆಸನ ಉಂಟು, ನಿಮಗಾಗಿಯೇ ಕಾಯ್ದಿರಿಸಿದೆ, ಕುಳಿತುಕೊಳ್ಳಿ. ಏನು ಇಷ್ಟು ದೊಡ್ಡ ಸಭೆಯಲ್ಲಿ ನನಗೊಂದು ಆಸನ ಇಲ್ವಾ? ನನಗೆ ಆಸನ ಬೇಕು ಅಂತ ಬಂದವಲ್ಲ, ಮರೀಚಿ ಬ್ರಹ್ಮನ ಆಗಮನದ ಓಲೆಯನ್ನು ಯೋಚನೆ ಮಾಡಿಯೇ ಬಂದವ. ಹಾಗಾದ್ರೆ ಇಲ್ಲಿ ಬಂದು ನೋಡಿದ್ರೆ ಇವ ಏನು ಮಾಡಿದ? ನಗಾಡ್ಲೂ ಇಲ್ಲ, ಮಾತನಾಡ್ಲೂ ಇಲ್ಲ, ಒಂದು ಕನ್ಸನ್ನೆಯಲ್ಲಿ ಮಾತನಾಡ್ಲೂ ಇಲ್ಲ. ಹಾಗಾದ್ರೆ ಹೇಗಾಯಿತು? ಇವನು ಯಾವ ರೀತಿ ಆಯಿತು? ಹೇಗುಂಟು ಇವನ ಕ್ರಮ? ಯಾರು ಇವ? ಏನು ಗೊತ್ತಿಲ್ವಾ? ಸರಸಿಜ ಸರನಿಂದ ಸರಸಿಜ ಸರನಿಂದ ನುಡಿಗೆ ನಾ ಮರುಳಾಗಿ, ನುಡಿಗೆ ನಾ ಮರುಳಾಗಿ ತರಳೆಯನು ಕೊಟ್ಟೆ, ತರಳೆಯನು ಕೊಟ್ಟೆನು ನಿರರ್ಥ ಸರಸಿಜ ನುಡಿಗೆ ನಾ ಮರುಳಾಗಿ, ತರಳೆಯನು ಕೊಟ್ಟೆನು ನಿರರ್ಥ ಪರಿಸಲು ಕೋಡಗನ ಕೈಗ ಮಾಲೆಯ ಕೊಟ್ಟ. ಹೇಗಾಯಿತು ಗೊತ್ತೇ? ಪರಿಸಲು ಕೋಡಗನ ಕೈಯ ಮಾಲೆಯ ಕೊಟ್ಟ. ಕೋಡಗನ 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 ಕೈಯ ಮಾಲೆಯ ಕೊಟ್ಟ. ತೆರನಾದುದ ಕಟೆನ್ನ ಬದುಕು, ಅಯ್ಯೋ ತೆರನಾದುದ ಕಟೆನ್ನ ಬದುಕು. ಸರಸಿದಾಸನ ನೆಮ್ಮದ ನುಡಿಗೆ ಏನು ಹೇಳಿದೆ? ಇವನಿಗೂ ನನಗೂ ಸಂಬಂಧವೇ? ಮತ್ತೆ ಆಡದಿರು ಈ ಸಂಬಂಧವನ್ನು. ಯಾವ ರೀತಿಯ ಸಂಬಂಧ? ನಿಮಗೆ ಯೋಚನೆ ಇರಬಹುದು, ಮಗಳನ್ನು ಕೊಟ್ಟದ್ದು ನನ್ನ ಮಗಳಾದ ಶಂಕರಿಯನ್ನು ಈಕೆಗೆ ಕೊಟ್ಟದ್ದು ನಾನು ಅಂತ. ನಾನು ಕೊಟ್ಟದ್ದಲ್ವೋ, ಅವನಾಗಿಯೇ ಎತ್ತಿಕೊಂಡು ಹೋದದ್ದು. ಈ ಬಾಲ್ಯದಲ್ಲಿ ಕೆಲವೊಮ್ಮೆ ಹಾಗಾಗುವುದುಂಟು. ಹಸಿ ಹಸಿ ಮಣ್ಣಿನ ಗೋಡೆಗೆ ಯಾರಾದರೂ ಕಲ್ಲು ಬಿಸಾಡಿದ್ರು ಅಂತಾದ್ರೆ ಅದು ಅಲ್ಲಿಗೆ ಅಂಟಿಕೊಳ್ತದೆ. ಒಂದು ಸ್ವಲ್ಪ ನೀರಿಗೆ ಯಾವುದಾದ್ರೂ ಬೇರೆಯ ಬಣ್ಣವನ್ನು ಹಾಕಿದ್ರಿ ಅಂತಾದ್ರೆ ಇಡೀ ನೀರು ಬಣ್ಣ ಮಿಶ್ರಿತವಾಗ್ತದೆ. ನನ್ನ ಮಗಳಿಗಾದದ್ದು ಅದೇ. ಬಾಲ್ಯದ ಜೀವನವನ್ನು ಕಳೆದು ಯೌವನಕ್ಕೆ ಕಾಲಿರಿಸಿದಾಕ್ಷಣ ಯಾರೋ ಮೂರನೆಯವರು ಬಂದು ಇವನ ಬಗ್ಗೆ ಕಿವಿ ಹಿಂಡಿದರು. ಅವ ಹಾಗೆ, ಈಶ ಹೀಗೆ ಎನ್ನುವ ಹಾಗೆ ಹೇಳಿದ ಮಾತು ಅಲ್ಲಿಗೆ ಅವರ ಮನಸ್ಸಿನಲ್ಲಿ ಅಂಟಿ ಹೋಯಿತು. ಪ್ರಾಯಕ್ಕೆ ಬರುವಾಗ ಯಾವಾಗ ಬಂದನೋ ಗೊತ್ತಿಲ್ಲ, ನಾನಿಲ್ಲದ ಸಂದರ್ಭವನ್ನು ನೋಡಿ ಇವ ಎಳೆದುಕೊಂಡು ಹೋದನಲ್ಲ ನನ್ನ ಮಗನನ್ನು. ಪಾಪ ಚಿನ್ನದ ಹಾಗೆ ನಾನು ಸಾಕಿದ್ದೆ, ಇವನನ್ನು ಬಿಡುವುದಿಲ್ಲ ಎನ್ನುವ ಹಾಗೆ ಎದ್ದು ನಿಂತು ಹೋರಾಟಕ್ಕೆ ಬಂದರೆ ಎಲ್ಲಿದ್ರೂ ಗೊತ್ತಿಲ್ಲ. ನನ್ನ ಅಪ್ಪಯ್ಯ ಬಂದ್ರಲ್ವಾ, ಬ್ರಹ್ಮದೇವರು ಬಂದದ್ದು ನೇರವಾಗಿ ಹೇಳಿದ್ದೇನು, ಏನು? ಮಗನೇ ದಕ್ಷ, ಹೇಗೂ ಅವ ಮುಟ್ಟಿದ್ದಾನೆ, ಅವ ಮುಟ್ಟಿದ್ದು ಅವನಿಗೆ ಆಯಿತು. ಇನ್ನು ನೀನು ಮನೆಗೆ ಕರ್ಕೊಂಡು ಬಂದು ಏನು ಸಾಧಿಸುವುದಕ್ಕುಂಟು? ಮತ್ತೆ ನನಗೂ ಕಂಡದ್ದು ಹಾಗೆ. ಹೆಣ್ಣು ಮಕ್ಕಳ ಜೀವನ ಅಲ್ವಾ, ಒಮ್ಮೆ ಅವ ಮುಟ್ಟಿದ ಅಂತ ಆದ ಮೇಲೆ
ಮತ್ತೆ ಇನ್ನೊಬ್ಬರಿಗೆ ಮನಸ್ಸು ಕೊಡುವುದಕ್ಕಾಗ್ತದ? ಹಾಗಾಗಿ ಮಗಳ ಜೀವನ ಹಾಳಾಗಬಾರದು ಎನ್ನುವ ಹಾಗೆ ಬಿಟ್ಟು ಕೊಟ್ಟೆ. ಈಗ ನನಗಾಗುವುದು, ಇಂದಿನ ಈ ಸಭೆಯನ್ನು ಪ್ರವೇಶ ಮಾಡಿದಾಕ್ಷಣ ಇನ್ನೂ ನನ್ನ ಮನಸ್ಸಿನಲ್ಲಿ ಮೂಡ್ತಾ ಇರುವುದೇನು, ನಾನು ಅಪ್ಪಯ್ಯನ ಮಾತನ್ನು ಕೇಳಿ ತಪ್ಪು ಮಾಡಿಬಿಟ್ಟೆ. ಒಮ್ಮೊಮ್ಮ ಹಾಗೆಯೇ ಆಗುವುದುಂಟು. ಈ ದೊಡ್ಡವರ ಮಾತು ಹಿರಿಯವರು ಎನ್ನುವ ಹಾಗೆ ಕೇಳಿ ನಾವು ಕೆಟ್ಟು ಹೋದೆವು ನೋಡಿ. ಇಲ್ಲದಿದ್ರೆ ಇವನ ಕೈಯಲ್ಲಿ ನನ್ನ ಮಗಳನ್ನು ಕೊಟ್ಟದ್ದು ಹೇಗಾಯಿತು ಗೊತ್ತುಂಟ? ನನಗಾಗುವುದು, ಮಂಗನ ಕೈಯಲ್ಲೊಂದು ಹೂವಿನ ಮಾಲೆಯನ್ನು ಕೊಟ್ಟರೆ ಏನು ಮಾಡ್ತದೆ? ಒಮ್ಮೆ ಮೂಸಿ ನೋಡ್ತದೆ, ಅದಕ್ಕೆ ಅದರ ಪರಿಮಳ ಏನು, ಅದರ ಪಾವಿತ್ರ್ಯತೆ ಏನು ಅದಕ್ಕೆ ತಿಳಿಯುವುದಿಲ್ಲ. ಒಮ್ಮೆ ಕಿರೀತದೆ ಕುಂಡೆಯನ್ನು ನೇರವಾಗಿ ಕಾಲ್ನಾಡಿಗೆ ಹಾಕಿ ವಾಸಾಕಿ ಬಿಡ್ತದೆ. ಹಾಗಾದ್ರೆ ಹೂವಿನ ಪಾವಿತ್ರ್ಯತೆ ಅದಕ್ಕೊತ್ತುಂಟೆ? ನಾನು ಕೊಟ್ಟದ್ದು ಹಾಗೆಯೇ ಆಗ್ಲಿಲ್ವೇ? ನನ್ನ ಮಗಳ ಆ ಜೀವನವನ್ನು ಯೋಚನೆ ಮಾಡದೆ ಅಪ್ಪಯ್ಯನ ಮಾತಿಗೆ ಬೇಕಾಗಿ ಕೊಟ್ಟದ್ದು ಮಂಗನ ಕೈಯಲ್ಲಿ ಕೊಟ್ಟ ಮಾಣಿಕ್ಯದಂತಾಯಿತು ನನ್ನ ಮಗಳ ಜೀವನ. ಏನು ಮಾಡುವುದು? ಇವನಿಗೊಂದು ನಿಯಮವಾದರೂ ಉಂಟೆ ಜೀವನದಲ್ಲಿ? ಎಂಥದ್ದು ದೇವರು? ಸರಿಯಾಗಿ ಸ್ನಾನ ಉಂಟಾ? ಸೈನಿಕ ಪಿಶಾಚ ಭೂತಗಳು ನಮ್ಮಂತರವ ಏನರಿವ ನೀ ದುರಾತ್ಮಕನು. ಏನು ಹೇಳಿದೆ? ದೇವರು ಅಂತ ಪೂಜೆ ಮಾಡ್ತಾರೆ. ಒಂದು ದೇವರು ಅಂತ ಪೂಜೆ ಮಾಡಬೇಕಾದ್ರೆ ಅವನಿಗೆ ಜೀವನದಲ್ಲಿ ಒಂದು ಅನುಷ್ಠಾನ ಆದರೂ ಬೇಕು. ಇವನಿಗೆ ಏನುಂಟು? ಬೇಡ ಬಿಡಿ, ದೇಹ ಶುದ್ಧಿಗಾದರೂ ಕೂಡ ಒಂದು ನಿತ್ಯ ಸ್ನಾನ ಅಂತಲೇ ಉಂಟು. ಇವ ಸ್ನಾನ ಮಾಡ್ತಾನ? ಸ್ನಾನ ಮಾಡಲಿಕ್ಕೆ ನೀರೆಲ್ಲಿ ಅಂತ ಬೇಕಲ್ವ? ಹೇಳಲಿಕ್ಕೆ ಹೇಳಬಹುದು. ಅವ ಗಂಗಾಧರನಿದ್ದಾನೆ, ಗಂಗೆಯನ್ನೇ ತಲೆ ಧರಿಸಿಕೊಂಡಿದ್ದಾನೆ. ಹೇಳುವುದು ಮಾತ್ರ ಸ್ವಾಮಿ. ದಾರಿಯಲ್ಲಿ ಹೋಗುವಾಗ ಕೋಣ ಒಂದು ಕೆಸರು ನೀರಿನಲ್ಲಿ ಬಿದ್ದಿರ್ತದೆ, ಅದು ಸ್ನಾನ ಮಾಡಿದ ಹಾಗಾಗ್ತದ? ಹಾಗಾದ್ರೆ ಇವ ಗಂಗೆ ತಲೆಯಲ್ಲಿ ಉಂಟು ಅಂತ ಇವ ಇರುವ ಜಾಗವನ್ನಾದರೂ ಇವ ಯೋಚನೆ ಮಾಡಬೇಕು. ಏನು? ಹಿಮವತ್ ಪರ್ವತದಲ್ಲಿರುವುದು, ಅಲ್ಲಿ ನೀರುಂಟಾ? ಮಂಜುಗಡ್ಡೆ, ಅದು ಕರಗುವುದಿಲ್ಲ. ಹಾಗಾದರೆ ಇವ ಸ್ನಾನ ಮಾಡುವುದು ಎಲ್ಲಿಂದ? ಒಂದು ವೇಳೆ ಮಂಜುಗಡ್ಡೆಯೇ ಕರಗಬೇಕು ಅಂತಾದರೆ ಸೂರ್ಯನ ಬಿಸಿಲು ಬೀಳಬೇಕು. ಈ ಹಿಮವತ್ ಪರ್ವತಕ್ಕೆ ಸೂರ್ಯನ ಬಿಸಿಲು ಬೀಳ್ತದ? ಒಂದೊಮ್ಮೆಗೆ ಸೂರ್ಯನೇ ಬಿಸಿಲು ಬಿದ್ದ ಅಂತಾಗಲಿ ಮಂಜುಗಡ್ಡೆಯ ಪರ್ವತವೇ ಕರಗಿ ಇವ ಸಮುದ್ರಕ್ಕೆ ಹೋಗಿ ಬಿದ್ದಾನು. ಅಷ್ಟು ನೀರುಂಟಲ್ಲಿ. ಹಾಗೆಂತ ಇವ ಸ್ನಾನ ಮಾಡುವುದಿಲ್ಲ. ಬೇಡ, ನೀರಿನಲ್ಲೇ ಸ್ನಾನ ಮಾಡಬೇಕು ಅಂತ ಇಲ್ಲ, ಬೇರೆ ಬೇರೆ ನಿಯಮಗಳುಂಟು ಸ್ನಾನ ಮಾಡುವುದಕ್ಕೆ. ಆತಪ ಸ್ನಾನ, ಗಾಳಿಯಲ್ಲಿ ಸ್ನಾನ ಮಾಡುವುದು. ಇವನಿಗೆ ಗಾಳಿಯಲ್ಲಿಂದ? ಹಿಮಾಲಯ ಪರ್ವತದಲ್ಲಿ ಗಾಳಿ ಬರುವುದಿಲ್ಲ. ಒಂದು ವೇಳೆ ಗಾಳಿಯ ಸಂಚಾರ ಆಯಿತು ಅಂತಾದರೂ ಕೂಡ ಇವನ ಮೈ ಮೇಲೆ ಸುತ್ತಿಕೊಂಡ ಹಾವುಗಳು ಗಾಳಿಯನ್ನೇ ಆಹಾರವನ್ನಾಗಿ ಸ್ವೀಕರಿಸ್ತದೆ. ಮತ್ತೆ ಇವನ ಮೈಗೆ ಗಾಳಿಯಲ್ಲಿಂದ ಬರುವುದು ಬೇಡ. ಮೃತ್ತಿಕಾ ಸ್ನಾನ ಅಂತ ಉಂಟು, ಮಣ್ಣನ್ನೇ ಮೈಗೆ ಲೇಪಿಸಿಕೊಂಡು ಸ್ನಾನವನ್ನು ಮಾಡುವುದು. ಪರ್ವತದಲ್ಲಿ ಮಣ್ಣೆಲ್ಲಿಂದ? ಇಡೀ ಮಂಜು ಆವರಿಸಿಕೊಂಡಿದೆ. ಹಾಗಾಗಿ ಆ ರೀತಿಯ ಸ್ನಾನಗಳೂ ಇಲ್ಲ. ಇವ ಸ್ನಾನ ಮಾಡ್ತಾನೆ ಯಾವುದರಲ್ಲಿ? ಸ್ಮಶಾನದಲ್ಲಿ ಸಿಕ್ಕಿದಂತಹ ಹಸಿ ಹಸಿ ಮಾಂಸದ ಆ ಸರಿಯಾಗಿ ಕರಟಿ ಹೋಗದ ಭಸ್ಮವನ್ನು ತೆಗೆದು ತರ್ತಾರೆ ಇವನ ಭಕ್ತರು. ಭೋಳೆ ಶಂಕರ ಎನ್ನುವ ಹಾಗೆ ಇವನಿಗೆ ತಂದು ಕೊಡ್ತಾರೆ. ಅವರು ತಂದುಕೊಟ್ಟಂತಹ ವಾಸನೆ ಬೀರಿದ ಭಸ್ಮವನ್ನೇ ಇಡೀ ಮೈ ಮೇಲೆ ಲೇಪಿಸ್ತಾನೆ. ಭಸ್ಮ ಧಾರಣೆ ಮಾಡಬೇಕು, ಭಸ್ಮವನ್ನು ಎರಚಿಕೊಳ್ಳುವುದಲ್ಲ. ಇವ ಬೂದಿ ಬಡುಕನಿದ್ದಾನೆ. ಇವನನ್ನು ಕೂಡ ನೀವು ದೇವರು ಅಂತ ಹೇಳ್ತೀರಲ್ವಾ? ಯಾವ ರೀತಿ? ಇವನನ್ನು ದೇವರು ಅಂತ ಹೇಳುವವರು ಯಾರು ಗೊತ್ತುಂಟ? ಅಸುರನದಿ ಮಾಂಸನಾದಿಗಳು ಅಸುರರು
ದೇವಾದಿಗಳು ವಸುದೆಗಕ್ಕದ ದೈವ ಎಂದು ಉಸುರುವರು ಹೊರತು ನಮಗೀತ ಮಾನ್ಯನೆ ಎನ್ನುತ್ತ ಅಲ್ಲ ಕೊಸರಿ ಸಭೆಯಿಂದ ಪೊರವಂಟ ಇವ ದೇವರು. ಒಮ್ಮೆ ಬಾಯಿ ಮುಚ್ಚಿ ನೀವು. ಯಾರಿಗೆ ದೇವರು ಅಂತ ಬೇಕು? ಇವನನ್ನು ಪೂಜೆ ಮಾಡುವವರು ಯಾರಾದರೂ ಒಬ್ರು ಇದ್ದಾರ? ಪೂಜೆ ಮಾಡುವವರಿದ್ರೆ ಯಾರು? ಅಸುರರು. ಅಸುರರು ಯಾರು? ಮಾಂಸಾಹಾರಿಗಳು. ಮಾಂಸಾಹಾರಿಗಳು ತಪ್ಪು, ಮಾಂಸ ಭಕ್ಷಣೆ ತಪ್ಪು ಅಂತ ಹೇಳುವುದಿಲ್ಲ, ಆದರೆ ಅತಿ ಮಾಂಸ ಭಕ್ಷಣೆ ತಪ್ಪು. ರಾಕ್ಷಸರು ಹೇಗೆ ಮಾಂಸ ಭಕ್ಷಣೆ ಮಾಡುವುದು? ಹಸಿ ಹಸಿ ಮಾಂಸ, ಸರಿಯಾಗಿ ಬೇಯಿಸಲಿಕ್ಕೂ ಇಲ್ಲ, ಅತಿ ಮಾಂಸ. ಅಷ್ಟೇ ಸಾಕಾಗ್ತದೆ ಅಸುರರಿಗೆ. ಹೆಂಡ ಕುಡಿಯುತ್ತಾರೆ, ರಕ್ತ ಕುಡಿಯುತ್ತಾರೆ. ಅಂತಹವರ ಭಕ್ತ ಇವರು ದೇವರು ಅಂತ ಅವರು ಪೂಜಿಸ್ತಾರೆ ಇವನನ್ನು. ಅಂತಹ ಈ ಈಶ ನಮಗೆ ಮರ್ಯಾದೆ ಇಲ್ಲದ ಜಾಗದಲ್ಲಿ ನಾವಿರುವುದಕ್ಕೆ ಸಾಧ್ಯ ಉಂಟೆ? ನಮಗೆ ಅಂತಹ ಮರ್ಯಾದೆ ಬೇಡ. ನಮಗೆ ಹೇಗೆ ಮರ್ಯಾದೆ ಉಳಿಸಿಕೊಳ್ಳಬೇಕು ಅಂತ ಗೊತ್ತುಂಟು. ಈ ಶುನಕ ಪರಿಷತ್ತಿನಲ್ಲಿ ನಾವು ಇರುವವರಲ್ಲ. ಈ ಸಭೆಯಿಂದ ಯಾವ ದೇಶದ ದೊರೆಯಿತ ಯಾವ ದೇಶದ ದೊರೆಯಿತ ಎಂದು ಭಾವ ಭಕ್ತಿಗಳು ಯೋಚಿಸುತ್ತ ಎಂದು ಭಾವ ಶುದ್ಧದೊಳು ಯೋಚಿಸುತ್ತ ನಾವು ಪೂಜಿಸುವುದೇ ಏನು ಈಶನು ಬೇಳೆ, ನಾವು ಪೂಜಿಸುವುದೇ ಏನು ಈಶನು ಬೇಳೆ. ದೇವ ಸಭೆಯ ಬಿಟ್ಟು ತೆರಳಿದ ತಕ್ಷಣ ಯಾವ ದೇಶದ ದೊರೆಯಿತ ಇಂದ್ರಾದಿಗಳೇ, ಮಹಾದೇವ, ಕೇಳಿದಿರಲ್ಲ, ಅಲ್ಪನಿಗೆ ಐಶ್ವರ್ಯ ಬಂದರೆ ಅರ್ಧರಾತ್ರಿಯಲ್ಲಿ ಕೊಡೆ ಹಿಡಿಯುತ್ತಾನೆ ಎನ್ನುವುದಕ್ಕೆ ಇವನೇ ಉದಾಹರಣೆ. ಏನನ್ನು ಹೇಳಿದ? ಮೊದಲೇ ಈತ ಬಂದದ್ದು ತಡವಾಗಿ. ಹೌದು. ಬಂದಂತಹ ಈತನಿಗೆ ಕಾರ್ಯಕ್ರಮದ ಗತಿ ರೀತಿಗಳ ಅರಿವಿಲ್ಲ ಕಾಣಿಸುತ್ತದೆ. ಅಧ್ಯಕ್ಷ ಪೀಠದಲ್ಲಿರುವಂತಹ ಕುಳಿತಿರುವಂತಹ ನಾನು ಎದ್ದು ಹೋಗಿ ಇವನಿಗೆ ಉಪಚಾರವನ್ನು ಮಾಡಿರುತ್ತಿದ್ದರೆ ಸಂತೋಷ ಪಡುತ್ತಿದ್ದನೋ ಏನೋ. ಅಂತಹುದರಲ್ಲಿ ನನ್ನನ್ನು ಏನೆಲ್ಲ ಹೇಳಿ ನಿಂದಿಸಿದ, ಜರೆದ. ಏನಂತೆ? ಇವನ ಮಗಳನ್ನು ನನಗೆ ಕೊಟ್ಟದ್ದು ಮಂಗನ ಕೈಯಲ್ಲಿ ಮಾಣಿಕ್ಯ ಮಾಲೆ ಕೊಟ್ಟ ಹಾಗೆ. ಹಾಗಾದರೆ ಕೊಡುವವರನ್ನು ಏನು ಅಂತ ಹೇಳಬೇಕು ಅಲ್ವೇ? ಅವನು ಅದಕ್ಕಿಂತಲೂ ಕೀಳಾಗಲಿಲ್ವೇ ಹಾಗಿದ್ರೆ? ಮತ್ತೆ ಏನಂತ ಹೇಳಿದ? ನಾನು ನನ್ನನ್ನು ಪೂಜಿಸುವವರು ಆಚಾರ ಭ್ರಷ್ಟರೇ, ಅಸುರರೇ. ಹಾಗಾದರೆ ಈ ಮೊದಲು ನೀವೇ ತಾನೇ ನನ್ನನ್ನು ಪೂಜಿಸಿದ್ದು. ದೇವ ಗಣನವು ನನ್ನನ್ನು ಪೂಜಿಸಿದರು. ನಿಮ್ಮ ಪೈಕಿಯಲ್ಲಿ ಅವನ ಅಪ್ಪನಾದಂತಹ ಬ್ರಹ್ಮನು ಇರ್ಲಿಲ್ವಾ? ಹಾಗಾದರೆ ಆತ ಜರದದ್ದು ಅವನ ಅಪ್ಪನನ್ನೇ ಆಗ್ಲಿಲ್ವೇ? ಇನ್ನೇನು ಹೇಳಿದ? ನಾನು ಸ್ನಾನವನ್ನು ಮಾಡುವುದಿಲ್ಲವಂತೆ. ಇರಲಿ, ಗಂಗೆಯನ್ನೇ ಶಿರಸ್ಸಲ್ಲಿ ಧಾರಣೆ ಮಾಡುವವನು ನಾನು. ಅದು ಬಿಡಿ, ಶುದ್ಧೋದಕವನ್ನೇ ತೀರ್ಥವನ್ನಾಗಿ ಪರಿವರ್ತಿಸುವವನು ನಾನು. ತೀರ್ಥರೂಪರು ಎನ್ನುವ ಹಾಗೆ ನೆಗಳ್ತೆಯನ್ನು ಪಡೆದವನು. ಅಂತಹ ನನ್ನನ್ನು ಸ್ನಾನಾದಿಗಳು ಮಾಡುವುದಿಲ್ಲ ಏನೆಂದು ಹೇಳಬೇಕು? ಅದು ಬಿಟ್ಟು ನಿಮ್ಮತ್ತೂ ಒಂದು ತಪ್ಪಿದೆ. ದೇವರೇ ಇಲ್ಲಿ ಅಗ್ರಪೀಠದಲ್ಲಿ ಕುಳಿತಿರುವಾಗ ತಡವಾಗಿ ಬಂದಂತಹ ದೇವರಿಗಿಂತಲೂ ಕೆಳಗಿರುವಂತಹ ಒಬ್ಬನನ್ನು ಕಂಡು ನೀವು ಅಡ್ಡ ಬಿದ್ದದ್ದು ಸರಿಯೇ ಅಲ್ಲ. ಅವನು ಬಂದು ಆಡಿದಂತಹ ಮಾತಿನಿಂದ ಇಲ್ಲಿ ಇರುವ ಸಕಲ ಜನರು ಇತ್ತಂಡವಾಗಿ ಪರಿವರ್ತನೆಯಾಗಿದೆ. ಇರಲಿ, ಬಂದು ಮಾತನಾಡಿ ಹೋಗಿದ್ದಾನೆ. ನಾನು ದಕ್ಷ ಎನ್ನುವುದು ಅವನ ಮನಸ್ಸಿನಲ್ಲಿ ಕೂತಿದೆ.
ಅಂತಹ ಅವನ ತಲೆ ಎಷ್ಟು ದಿವಸ ಉಳಿಯುತ್ತದೆ ಎನ್ನುವುದನ್ನು ನೀವೇ ನಿರೀಕ್ಷೆಯಲ್ಲಿ ನೋಡುತ್ತಾ ಇದ್ದೀರಿ. ಹಾಗಾದರೆ ಯಾಗವು ಮುಂದುವರೆಯಲಿ, ಸಾಂಗವಾಗಿ ನೆರವೇರಲಿ. ನೋಟ ಅನವರತ ದಕ್ಷಗೆ ಕಾಲಾಂತರಕ್ಕೆ ಕಮಲಜನು ಮನಮುನಿಸು ಅಳಿಯ ನೋಟನೆ ಅನವರತ ದಕ್ಷಗೆ ವರ ಪ್ರಜಾಧೀಶ್ವರ ಯವನೀಶ್ವರ ಎನ್ನುತ್ತ ವರ ಪ್ರಜಾಧೀಶ್ವರ ಯವನೀಶ್ವರ ಎನ್ನುತ್ತ ಪಥವ ಕಟ್ಟಲು ಹರಿದು ತೋಲಗವ ಹರಿದು ದೋಲಗ ಜ್ಞಾನ ಸತ್ರದಲ್ಲಿ ನಡೆದಂತಹ ಹವಾಮಾನ ನನ್ನ ಹೊಟ್ಟೆಯ ಒಳಗೆ ಉದ್ಭವವಾಗಿರುವಂತಹ ಹವಾಮಾನದ ಬೆಂಕಿ, ಆ ಬೆಂಕಿಯನ್ನು, ಆ ಕಿಚ್ಚನ್ನ ಆರಿಸುವುದಕ್ಕಾಗುತ್ತಿಲ್ಲ, ಜೀರ್ಣಿಸುವುದಕ್ಕಾಗ್ತಾ ಇಲ್ಲ. ಕಾರಣ ಹವಾಮಾನ ಯಾರ ಮುಂದೆ ಹವಾಮಾನ ಆಗಿರೋದು? ಮುನಿಪುಂಗವರು, ದೇವಾನು ದೇವತೆಗಳು, ಕಿನ್ನರರು, ಕಿಂಪುರುಷರು, ವೈದಿಕರು, ಇವರೆಲ್ಲರ ಮುಂದೆ ಈ ದಕ್ಷನಿಗೆ ಅವಮಾನ ಆಗಿದೆ. ಯಾಕೆ ಅವಮಾನ ಆಯಿತು? ಮಾಡಿದ್ಯಾರು? ಅನ್ಯರಿಂದಲ್ಲ, ನನ್ನ ಜೊತೆಗೆ ಆತ್ಮೀಯನಾಗಿರಬೇಕಾದಂತಹ ನನ್ನ ಅಳಿಯನಿಂದಲೇ ಅವಮಾನ ಆಯಿತು. ಅಷ್ಟೇ ಅಲ್ಲ, ನಾನು ಇರುವವರೆಗೆ ಮಾತನಾಡದೆ ಅಧ್ಯಕ್ಷ ಪೀಠದಲ್ಲಿ ಕುಳಿತಿದ್ದ ಈಶ ನಾನು ಅಲ್ಲಿಂದ ಬಂದ ಮೇಲೆ ಮಾತನಾಡಿದ್ದಾನಂತೆ. ಯಾವ ದೇಶದ ದೊರೆ ಈತ? ಹೌದಾ? ಅದು ಗೊತ್ತಾಗಿಯೇ ಹಾಗಿದ್ರೆ ಜನ ನನ್ನ ಜೊತೆಗೆ ಇರಬೇಕು, ಜನ ನನಗೆ ಮನ್ನಣೆಯನ್ನು ಕೊಡಬೇಕು ಅಂತ ಹೇಳಿದ್ರೆ ಅಧಿಕಾರ ಬೇಕಲ್ವೇ? ಅದಕ್ಕಾಗಿ ನನ್ನ ಅಪ್ಪನಾದಂತಹ ಬ್ರಹ್ಮನನ್ನ ತಪಸ್ಸು ಮಾಡಿ ಪ್ರತ್ಯಕ್ಷೀಕರಿಸಿಕೊಂಡೆ. ನನ್ನ ಮನಸ್ಸಿನ ಒಳಗಡೆ ಇದ್ದಂಥ ಆ ಕ್ರೋಧಾಗ್ನಿ ಅದು ನನ್ನ ಅಪ್ಪನಿಗೆ ಗೊತ್ತಾಯಿತು. ಅಪ್ಪ ಅಂತೇಳಿ ಹೋಗಿ ಕರೆದಿದ್ದಲ್ಲ, ತಪಸ್ಸು ಮಾಡಿಯೇ ಅಪ್ಪನನ್ನು ಮೆಚ್ಚಿಸಿದ್ದು. ಮಗನೇ, ನೀನು ಸಣ್ಣವನಲ್ಲ, ನೀನು ಈಗಾಗಲೇ ಪ್ರಜಾಧೀಶ್ವರ, ಆದರೆ ನಿನಗೊಂದು ಹುದ್ದೆಯನ್ನು ಕೊಡ್ತೇನೆ, ಪ್ರಜಾಧೀಶ್ವರರಿಗೆ ಈಶ್ವರ ನೀನು ಅಂತ. ಅದನ್ನು ಕೇಳಿ ಅಲ್ಲಿಂದ
ಎದೆಬ್ಬಿಸಿಕೊಂಡು ಬರಬೇಕಿದ್ರೆ ಹಿಂದಿನಿಂದ ಹೇಳ್ತಾ ಇದ್ದಾರೆ, ದಕ್ಷನಿಗೆ ಮದ, ದಕ್ಷನಿಗೆ ಅಹಂಕಾರ. ಅಧಿಕಾರ ಇಲ್ಲದೆ ಇದ್ದಾಗ ಯಾರು ಮಾತಾಡಲಿಲ್ಲ, ಅಧಿಕಾರ ಬಂದ ಕೂಡಲೇ ಮದ. ಇರ್ಲಿ ತಪ್ಪೇನು, ಅಹಂಕಾರ ಇರ್ಲಿ ತಪ್ಪೇನು, ಇದೆಲ್ಲವೂ ನಿಜ. ಆದರೆ ಏನು ಆದಂತ ಅವಮಾನ ಇದೆಯಲ್ಲ, ಅದಕ್ಕೇನು ಮಾಡಬೇಕು ಅಂತೇಳಿ ಯೋಚನೆ ಮಾಡಿದಾಗ ಏನ್ ಮಾಡಿದ್ರು? ನನಗೆ ಅವಮಾನ ಆಗಿದ್ದಲ್ಲಿ ಯಾಗದಲ್ಲಿ, ಅಷ್ಟು ಜನರ ಸಮ್ಮುಖದಲ್ಲಿ ಅದಕ್ಕೆ ಪ್ರತಿಕಾರ ಆಗಲೇಬೇಕು. ಈ ದಕ್ಷ ಏನು ಎಷ್ಟು ಅನ್ನೋದು ಈಶ್ವರನಿಗೂ ಗೊತ್ತಾಗಬೇಕು. ಅದಕ್ಕೋಸ್ಕರ ಒಂದು ಯಾಗವನ್ನ ಮಾಡಬೇಕು ಅಂತ ನಿಶ್ಚಯ ಮಾಡಿದ್ದೇನೆ. ಬೃಹಸ್ಪತಿಗಳನ್ನ ಕರೆದು ಅವರ ಜೊತೆ ಮಾತಾಡಿದಾಗ ಅವರಿಗೆ ಏನು ಹೇಳಿದೆ ಗೊತ್ತೇ? ಶಂಕರನಿಗೆ ಶಂಕೆಗಿಲ್ಲದ ಋಷಿವರರು, ಪಂಕಜಮುಖಿಯರ ನೇಕರು, ಸರ್ವಾಲಂಕಾರದಿಂದ ಕೂಡಿದರು. ಯಾಗ ಮಾಡಬೇಕು, ಅವಮಾನ ಎಲ್ಲಿ ಆಯ್ತೋ ಅಲ್ಲೂ ಆತನಿಗೆ ಅವಮಾನವಾಗಬೇಕು ಅಂತೇಳಿ ನಿಶ್ಚಯವನ್ನ ಮಾಡಿದೆ. ಬೃಹಸ್ಪತಿಗಳನ್ನು ಕರೆದು ತಿಳಿಸಿದ್ದೇನೆ, ಒಂದು ಯಾಗ ಆಗಬೇಕು. ಸಾಮಾನ್ಯವಾದಂಥ ಯಾಗ ಅಲ್ಲ, ಎಲ್ಲರೂ ಬರಬೇಕು, ಲೋಕದ ಸಮಸ್ತ ಜನರು ಬರಬೇಕು. ನಭೂತೋ ನಭವಿಷ್ಯತಿ ಅನ್ನೋ ರೀತಿಯಲ್ಲಿ ಯಾಗ ನೆರವೇರಬೇಕು. ಆದರೆ ಎಲ್ಲರೂ ಮಾಡುವ ಹಾಗೆ ಅಲ್ಲ, ಎಲ್ಲರೂ ಕೂಡ ಈ ಯಾಗವನ್ನು ಮಾಡುವುದಕ್ಕೆ ಸಾಧ್ಯವೂ ಇಲ್ಲ. ಅಂತಹ ನಿರೀಶ್ವರ ಯಾಗ. ಹಾಗೆ ಎಲ್ಲರಿಗೂ ಕೂಡ ಆಮಂತ್ರಣವನ್ನು ಕಳಿಸುತ್ತೇನೆ, ನೀವೆಲ್ಲರೂ ಕೂಡ ಅಲ್ಲಿಗೆ ಬರಬೇಕು. ಆದರೆ ಈಶ್ವರನಿಗೆ ಮಾತ್ರ ಯಾವ ಕಾರಣಕ್ಕೂ ಆಮಂತ್ರಣ ಇಲ್ಲ. ಹವಿರ್ಭಾಗ ಕೊಡುವಾಗಲೂ ಅಷ್ಟೇ, ಎಲ್ಲ ದೇವತೆಗಳಿಗೆ ಹವಿರ್ಭಾಗ ಉಂಟು, ಈಶ್ವರನಿಗೆ ಮಾತ್ರ ಹವಿರ್ಭಾಗ ಇಲ್ಲ. ಉರಿಬೇಕು. ನನಗೆ ಅವಮಾನ ಮಾಡಿದ್ದ ಅಲ್ಲೇ ಅಲ್ವಾ, ಅದೇ ತರ ಈಶ್ವರನಿಗೂ ಅವಮಾನ ಆಗಬೇಕು. ಯಾಗದ ಸಿದ್ಧತೆಗಳಾಗ್ಲಿ. ನಮ್ಮವರು ಒಂದು ಸ್ವಲ್ಪ ಅನುಮಾನ ವ್ಯಕ್ತಪಡಿಸಿದ್ರು, ಹೇಗೆ ಈಶ್ವರನನ್ನ ಎದುರು ಹಾಕಿಕೊಂಡು ಯಾಗವನ್ನ ಮಾಡಬಹುದೇ? ತಕ್ಷಣ ತಲೆ ಇರುವವರೆಗೆ ನಿಮಗೆ ಭಯ ಬೇಡ, ಯಾಗ ನಡೀಲಿ. ಏನೇನು ಬೇಕೋ ಯಾಗಕ್ಕೆ ಬೇಕಾದಂತ ಸಿದ್ಧತೆಗಳನ್ನು ನಾನು ಮಾಡ್ತೇನೆ ಅಂತ ಹೇಳಿದರೆ ಇನ್ನು ತಡ ಮಾಡುವುದು ಸರಿಯಲ್ಲ. ಯಾಗಕ್ಕೆ ಬೇಕಾದಂತಹ ಸಿದ್ಧತೆಗಳಾಗಬೇಕು. ಸಮಯ ಬೇರೆ ಮೀರ್ತಾ ಇದೆ, ಸಾಕ್ತೇನೆ. ಭೂಸುರ ರೈತಂದ ರಾಗ, ಭೂಸುರ ರೈತಂದ ರಾಗ, ನಾನ ದೇಶದ ಜನರತಿ ಬೇಗ, ಕಾವಿ ವಸ್ತ್ರವನ್ನುಟ್ಟು ಕೈಯೊಳ್ ಜಪಸರ ತೊಟ್ಟು, ಕಾವಿ ವಸ್ತ್ರವನ್ನುಟ್ಟು ಕೈಯೊಳ್ಳು ಜಪಸರವ ತೊಟ್ಟು, ಭೂಸುರ ರೈತಂದರಾಗ, ಭೂಸುರ ರೈತಂದರಾಗ. ಬಾರೆ ನಡಿಯೇ, ಬಾರೆ ನಡಿಯೇ, ಬಾರೆ ನಡಿಯೇ. ಅದೆಂತದು ಬಾರೆ ನಡಿ? ನನ್ನ ಹೆಂಡತಿಯನ್ನು ಕರೆಯುದು ಬಾರೆ ನಡಿಯೇ. ಬಾರೆ ನಡಿ, ಮುಂದೆ ನಡಿ. ಅಲ್ಲಿಂದ ಹೇಳಿದ ಕೇಳಿದ, ಎಂತದಂತೆ? ಕೈಯಲ್ಲಿ ಒಂದುಂಟು ಹೊಟ್ಟೆಯಲ್ಲಿ ಒಂದುಂಟು, ಹೇಗೆ ನಡೆಯುದು ಅಂತ ಹೇಳಿದ. ಹೌದಪ್ಪ, ನಿಮಗೆ ಅವಸರ ಉಂಟಾ? ನನ್ಗಿಲ್ಲ, ಇಲ್ಲಿ ಬಂದಾಗಿದೆ. ನನಗೆ ಅವಸರ ಉಂಟು. ಹೌದು, ನಾವೊಂದು ದೊಡ್ಡ ಕಾರ್ಯಕ್ರಮ. ಯಾಕಂತ ಹೇಳಿದ್ರೆ ಬ್ರಾಹ್ಮಣರು ಎಲ್ಲಿದ್ದಾರೆ, ಎಲ್ಲಿಗೆ ಹೋಗುದು? ಒಂದು ಭೋಜನ ಇದ್ದಲ್ಲಿ, ಇಲ್ಲ ದಾನ ಕೊಡುವಲ್ಲಿ, ಇದು ಎರಡೂ ಇದ್ದಲ್ಲಿಗೆ ನಾವು ಇಲ್ಲಿ ಪ್ರಾಚೀನ ಬೈರ್ದೇಶ. ಹೌದು, ಬೈರ್ದೇಶದ ಪ್ರಾಚೀನ ಬೈರ್ಯ. ಪ್ರಾಚೀನ ಬೈರ್ಯ. ಇದು ಹಲ್ಲು ಹೋಗಿದೆ, ಮಾತಾಡುವಾಗ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತದೆ.
ಹಾಗೆ ನಾವು ಹೊರಟದ್ದು. ಬ್ರಾಹ್ಮಣರು ನಾವು ಎಷ್ಟು ಜನ ಇದ್ದೇವೆ ಗೊತ್ತುಂಟಾ? ಬ್ರಾಹ್ಮಣ ಕೂಟವೇ ಹೊರಟಿದೆ. ಹೌದು, ಹೌದು, ಸಾಲುಗಟ್ಟಲೆ ಅಡ್ಡನಮದವರು ಉದ್ದನಮದವರು ಅದರ ಒಟ್ಟಿಗೆ ಒಂದು ಕೆಲಸ ಮಾಡಿ ಸಣ್ಣ ಸಣ್ಣ ಮಕ್ಕಳಿಗೂ ಕೂಡ ಉಪನಯನ ಮಾಡಿ ಕರ್ಕೊಂಡು ಬಂದ. ಅಲ್ಲಿ ದಾನ ಸಿಗ್ತದೆ. ಉಪನಯನ ಜಾಸ್ತಿ. ಹೌದು, ಉಪನಯ ಆಗದಿದ್ದರೆ ಜಾಸ್ತಿ ಕೊಡುವುದಿಲ್ಲ. ಹಾಗೆ ನಮಗೆ ದಾರಿ ದೂರ ಉಂಟು. ನಾವು ಸ್ವಲ್ಪ ಮುಂದೆ ಹೋಗ್ತೇವೆ. ನೀವು ಹಿಂದಿನಿಂದ ಬನ್ನಿ. ಬರ್ತೇವೆ. ಬಾರೆ ನಡಿಯೇ, ಬಾರೆ ನಡಿಯೇ, ಬಾರೆ ನಡಿಯೇ. ವರಮಗ ಕೈಲಾಸ ಶಿಖರದಿ ವರಮಗ ಕೈಲಾಸ ಶಿಖರದಿ ಹರನರಸಿ ಕಂಡಾಗ ಹರನರಸಿ ಕಂಡಾಗ ಕೌತುಕವೆರಸಿ 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 ಭೂಸುರನೋರ್ವನನು ಬೆಸಳ್ಗೊಂಡಳು ಉಮೆ ಕರೆಸಿ ಕೌತುಕವೆರಸಿ ಭೂಸುರನೋರ್ವನನು ಬೆಸಗೊಂಡಳು ಉಮೆ ಕರೆಸಿ ಉಮೆ ಕರೆಸಿ ವರಮಗ ಕೈಲಾಸ ಶಿಖರದಿ ಜಯನಮೋ ಪರಮೇಶ್ವರ, ಕಾಪಾಡಬೇಕು ಸ್ವಾಮಿ. ಭಕ್ತಿಗೆ ಆಗರವೂ ಧ್ಯಾನಕ್ಕೆ ಸಾಗರವೂ ಆದಂತಹ 14 ಲೋಕದಲ್ಲಿಯೇ ಪವಿತ್ರವೆನಿಸಿದ ಪರಮ ಪಾವನವಾದ ಈ ಕೈಲಾಸ ಲೋಕದಲ್ಲಿ ಪರಮೇಶ್ವರನ ಮಡದೆಯಾಗಿ ಭಕ್ತರ ಅಭೀಷ್ಟವನ್ನು ನೆರವೇರಿಸುತ್ತಿರುವ ಈ ಕಾಲ, ಪ್ರತಿಯೊಂದು ಹೆಣ್ಣು ಮಕ್ಕಳು ತನಗೆ ದೇವರಂತಹ ಗಂಡ ಸಿಗಬೇಕೆಂದು ಬಯಸಿದರೆ ದೇವರನ್ನೇ ಪತಿಯನ್ನಾಗಿ ಪಡೆದ ನಾನೇ ಭಾಗ್ಯವಂತಳು ಎಂದು ಹೇಳಿದರೂ ತಪ್ಪಾಗಲಿಕ್ಕಿಲ್ಲವಲ್ಲವೇ? ಹಾಗೆಂದು ನನ್ನ ತಂದೆಯವರೇನು ಸಾಮಾನ್ಯದವರೇ ಅಲ್ಲವಲ್ಲ. ಬ್ರಹ್ಮಮಾನಸ ಪುತ್ರರಾದ ನವಬ್ರಹ್ಮರಲ್ಲಿ ಶ್ರೇಷ್ಠರೆನಿಸಿದ ದಕ್ಷ ಪ್ರಜಾಪತಿಗಳು, ಅವರ ಪ್ರೀತಿಯ ಕುವರೆ ನಾನು. ದಾಕ್ಷಾಯಿಣಿ ಎನ್ನುವುದು ನನ್ನ ಶುಭ ನಾಮಧೇಯ. ಎಂದಿನಂತೆ ಇಂದು ಕೂಡ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ನನ್ನ ಪತಿದೇವರಿಗೆ ಧ್ಯಾನಕ್ಕೆ ಬೇಕಾದ ಎಲ್ಲ ಅನುಕೂಲತೆಗಳನ್ನು ಕೊಟ್ಟವಳು ನಾನು. ಇನ್ನು ನಾನು ಧ್ಯಾನ ಸ್ಥಿತಿಯನ್ನು ಸೇರಬೇಕು ಎಂದಾದಾಗ ಏನೋ ಮನಸ್ಸಿನಲ್ಲಿ ಒಂದು ರೀತಿಯ ಚಾಂಚಲ್ಯ. ಅದನ್ನು ದೂರೀಕರಿಸುವುದಕ್ಕೆ ಬೇಕಾಗಿ ಒಂದಷ್ಟು ಹೊತ್ತು ಈ ಕೈಲಾಸದ ತಪ್ಪಲಲ್ಲಿ ವಿಹರಿಸೋಣ ಎಂದು ಇಳಿದು ಬಂದವಳು ನಾನು. ಆದರೆ ನಾನೇನೋ ಒಂದು ವಿಶೇಷತೆಯನ್ನು ಕಾಣುತ್ತಾ ಇದ್ದೇನಲ್ಲ. ಒಬ್ಬರಲ್ಲ ಇಬ್ಬರಲ್ಲ, ಸಾವಿರ ಮಂದಿ ಭೂಸುರರು ತಂಡರಾಗಿ ಎಲ್ಲಿಗೂ ಹೊರಟ ಹಾಗೆ ಕಾಣುತ್ತಿದೆ. ಕಾರಣ ತಿಳಿಯುವ ಕುತೂಹಲ ನನ್ನಲ್ಲಿ ಹೆಚ್ಚಾಗುತ್ತಿದೆ. ಹಾಗಾಗಿ ತಡ ಮಾಡುವುದಿಲ್ಲ, ಭೂಸುರನೋರ್ವನನ್ನು ಕರೆದು ವಿಚಾರವನ್ನು ಅರುಹಲು ಕೆಳಗಿಳಿಯುತ್ತೇನಂತೆ. ಮಾರ್ಗ ಮಧ್ಯದಲ್ಲಿ ತಡೆದು ನಿಲ್ಲಿಸಿದ್ದೇನೆ, ಕ್ಷಮೆ ಇರಲಿ ಸ್ವಾಮಿ. ಹೆಣ್ಣು ಮಕ್ಕಳಲ್ವಾ, ಮಾತಾಡುವ. ನಿಮ್ಮಲ್ಲೊಂದು ಪ್ರಶ್ನೆ ಕೇಳಬೇಕಾಗಿತ್ತು. ಒಂದು ಪ್ರಶ್ನೆಯ? ಹೌದು ಸ್ವಾಮಿ. ಗೊತ್ತಿದ್ದರೆ ಉತ್ತರ ಬರೀತೇನೆ. ಕೇಳಬಹುದೇ ಬ್ರಾಹ್ಮಣೋತ್ತಮರೇ? ಖಂಡಿತ ಹೇಳ್ತೇನೆ. ಆವಲಿಂದ ಬಂದಿರಯ್ಯ ಭೂಮಿ ದೇವಾ, ಭೂಮಿ ದೇವಾ,
ದೇವ ನೀವಿಂದವಲ್ಲಿಗೆ ಪಯಣವಯ್ಯ ಸ್ವಾಮಿ ನೀವಿಂದವಲ್ಲಿಗೆ ಪಯಣವಯ್ಯ ಭೂಮಿ ದೇವ ಅವಲ್ಲಿಂದ ಬಂದಿರಯ್ಯ ಭೂಮಿ ದೇವ ಭೂಮಿ ದೇವ ಭೂಮಿ ದೇವ ಸ್ವಾಮಿ ಒಂದರೆ ಕ್ಷಣ ತಡೆಯಬೇಕು. ಅವಸರ ಉಂಟು. ಒಂದು ಪ್ರಶ್ನೆಯನ್ನು ಕೇಳಬೇಕಿತ್ತು. ಆಯ್ತಮ್ಮ, ಕೇಳು. ನೀವು ಒಬ್ಬರಲ್ಲ ಇಬ್ಬರಲ್ಲ, ತಂಡೋಪತಂಡವಾಗಿ ಸಾವಿರ ಸಾವಿರ ಮಂದಿ ಬ್ರಾಹ್ಮಣರು ತಂಡೋಪತಂಡವಾಗಿ ಎಲ್ಲಿಗೂ ಹೊರಟ ಹಾಗೆ ಕಾಣುತ್ತಿದೆ. ಹೌದು. ಕೇವಲ ಪುರುಷರು ಹೋದರೆ ನನಗೇನು ಪ್ರಶ್ನೆ ಉಂಟಾಗುತ್ತಿರಲಿಲ್ಲ. ಹಾ. ಆದರೆ ನೀವು ಮಾತ್ರ ಹೋಗುವುದಲ್ಲ, ಅಲ್ಲ. ಕುಟುಂಬ ಸಮೇತರಾಗಿ ಹೆಂಡಿರು ಮಕ್ಕಳನ್ನೆಲ್ಲ ಸೇರಿಸಿಕೊಂಡು ಹೊರಟಂತಿದೆ. ಹೌದು. ಕಾರಣ ತಿಳಿಯುವ ಕುತೂಹಲದಿಂದ ಕೇಳುತ್ತಾ ಇದ್ದೇನೆ. ಎತ್ತ ಸ್ವಾಮಿ ಪ್ರಯಾಣ? ನಾವು ಬಹಳ ದೂರ ಹೋಗುದು. ಹಾ, ನಿನಗೆ ಕೌತುಕ ಆಯ್ತು. ಹೌದು ಹೇಳದ ದೇವ. ನಿವೃತ್ತಿ ಉಂಟ ಈಗ. ನಾವು ಹೋಗೋದು ಯಾಗಕ್ಕಮ್ಮ. ಯಾಗವೇ? ದಕ್ಷಿಣ ಯಾಗಕ್ಕೆ ನಾವು ಪೋಪೆವಮ್ಮ ದಕ್ಷಿಣ ಯಾಗಕ್ಕೆ ನಾವು ಪೋಪೆವಮ್ಮ ನಾವು ಪೋಪೆವಮ್ಮ ನಾವು ಪೋಪೆವಮ್ಮ ಬಲು ದಕ್ಷಿಣಗಳ ಈವರಂತೆ ಬಲು ದಕ್ಷಿಣಗಳ ಈವರಂತೆ ಕೇಳಿರಮ್ಮ ಲಕ್ಷ ಸಂಖ್ಯೆ ದನದ ರಾಶಿ ಬೆಟ್ಟವಮ್ಮ ಲಕ್ಷ ಸಂಖ್ಯೆ ದನದ ರಾಶಿ ಬೆಟ್ಟವಮ್ಮ ಬೆಟ್ಟವಮ್ಮ ನಮ್ಮ ಅಪೇಕ್ಷೆಗಳ ಈವರಂತೆ ನಮ್ಮ ಅಪೇಕ್ಷೆಗಳ ಈವರಂತೆ ಕೇಳಿರಮ್ಮ ತಕ್ಷಣ ಯಾಗಕ್ಕೆ ನಾವು ಪೋಪೆವಮ್ಮ ನಾವು ಪೋಪೆವಮ್ಮ ನಾವು ಪೋಪೆವಮ್ಮ ಅಮ್ಮ, ಬ್ರಾಹ್ಮಣೋತ್ತಮರೇ. ಬ್ರಾಹ್ಮಣರು ಹೊರಡ್ತಾರೆ ಅಂತ ಇದ್ರೆ ಹಾ. ಒಂದು ಊಟ ಎಲ್ಲಿ ಉಂಟಾ ಅಲ್ಲಿಗೆ ಕರೆದ್ರೆ ಮಾತ್ರ. ಇಲ್ಲದಿದ್ದರೆ ದಾನ ಯಾಗ ಯಜ್ಞ ಏನಾದರೂ ಆದ್ರೆ ಬ್ರಾಹ್ಮಣರಿಗೆ ಒಂದು ಕರೆ ಉಂಟು. ಹೌದು, ಅವರಿಗೆ ದಾನ ಧರ್ಮ ಕೊಡಬೇಕು ಅಂತ ಹೇಳಿ. ಸರಿ. ಹಾಗೆ ಈಗ ಒಂದು ದೊಡ್ಡ ಒಂದು ಯಾಗ ನಡೀತಾ ಉಂಟು. ಯಾಗವೇ? ಹೌದಪ್ಪ. ಎಲ್ಲಿ ಸ್ವಾಮಿ? ಅದು ಅಲ್ಲಿ ಏನು ವಿಶೇಷ ಗೊತ್ತುಂಟ? ಏನದು? ಅಲ್ಲಿಗೆ ಹೋದ್ರೆ ಸಾಕು, ಕೈ ತುಂಬ ದಕ್ಷಿಣೆ ಅಂತೆ. ಓಹೋ, ಅಲ್ಲಿ ದನದ ರಾಶಿ ಉಂಟಲ್ಲ. ದನಗಳ ರಾಶಿ? ಹೌದು, ದುಡ್ಡಿನ ರಾಶಿ. ಹಣದ ರಾಶಿ? ಹಾ. ಸರಿ. ಅದು ನಮ್ಮ ದನಕ್ಕೆ ಬಾಲ ಉಂಟು, ನಿಮ್ಮ ದನಕ್ಕೆ ಬಾಲ ಇಲ್ವಾ? ಏನು ಸ್ವಾಮಿ? ಅಷ್ಟು ಎತ್ತರ, ಬೆಟ್ಟದಷ್ಟು ಎತ್ತರ ಅಂತೆ ಅಮ್ಮ. ಸರಿ. ಬನ್ನಿ ಕಲ್ಲರಾಯರೆ ತಗೊಳ್ಳಿ, ಬನ್ನಿ ಬಿಟ್ಟರೆ ಬನ್ನಿ ತಗೊಳ್ಳಿ. ಅದು ಎಷ್ಟು ಬಾಚಿ ಬಾಚಿ ಕೊಡೋದಂತೆ ಅಮ್ಮ. ಓಹೋ, ಬೇಕು ಬೇಕಾದ ನಮಗೆ ಎಷ್ಟು ಬೇಕು ಅಷ್ಟು. ಹಾಗೆ ನಾವು ಅಲ್ಲಿಗೆ ಹೊರಟದಮ್ಮ. ನಾವು ಬರ್ತೇವೆ ಸ್ವಾಮಿ. ಓ, ಅಷ್ಟು ದೊಡ್ಡ ಯಾಗ ಎಂದು ಹೇಳಿದಿರಿ. ಹ. ಯಾಗ ನಡೆಯುವ ಸ್ಥಳ ಬೇಕಲ್ಲವೇ? ಇದು ಇಲ್ಲಿ ಅಲ್ಲ, ಬಹಳ ದೂರ. ಯಾಗ ನಡೆಯುವುದಾದರೂ ಎಲ್ಲಿ, ಮಾಡುವ ಮಹನೀಯರಾದರೂ ಯಾರು ಸ್ವಾಮಿ? ಪ್ರ 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 ಪ್ರಾ- ಪ್ರಾಚೀನ ಪ್ರಾಚೀನ ಬೈ ಬೈ ಬೈ. ಪ್ರಾಚೀನ ಬರ್ಹಿಯಲ್ಲಿ ಹೌದು ಹೌದು ಹೌದು, ಅಲ್ಲಿಗೆ ಇದ್ದಾರಲ್ಲ ಯಜಮಾನರು. ದಕ್ಷ ಹಾ, ಪ್ರಜಾಪತಿಗಳು. ಅವರಮ್ಮ ಅವರಮ್ಮ ಅವರು ಮಾಡುವ ಯಾಗಮ್ಮ. ದಕ್ಷ ಪ್ರಜಾಪತಿಗಳು ಹೌದಮ್ಮ, ಮಾಡುತ್ತಿರುವ ಯಾಗವೇ? ಹೌದು ಹೌದಮ್ಮ. ಏ ನೋಡ ಇಲ್ಲಿ ಆರಿಗೆಲ್ಲವರ ಮಗಳಲ್ಲವೇ ನೀವು ಅಮ್ಮ? ಆರಿಗೆಲ್ಲವರ ಮಗಳಲ್ಲವೇ ನೀವು ಅಮ್ಮ? ಹೋಗದಿರುವ ಕಾರಣಗಳೇನು? ಹೋಗದಿರುವ ಕಾರಣಗಳೇನು? ಪೇಳಿರಮ್ಮ ಪೇಳಿರಮ್ಮ ಪೇಳಿರಮ್ಮ
ಮರೆತರು ನಿಮ್ಮ ಅಪ್ಪ ಮರ್ತಪ್ಪನ ಮರೆತರು ನಿಮ್ಮನ್ನು ಕರೆಯಲೇ ನಿದಮ್ಮ ಏನಮ್ಮ ಇದು ಆದರಿರಲೆಮ್ಮ ಸಂಗಡ ಬನ್ನಿ ನಮ್ಮ ಆದರಿರಲೆಮ್ಮ ಸಂಗಡ ಬನ್ನಿ ಹೋಗುವ 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 ಬೇಗ ಹೋಗುವಮ್ಮ ಅರಿಯಲ್ಲವರ ಮಗಳಲ್ಲವೇ ನೀವು ಅಮ್ಮ 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 ಸ್ವಾಮಿ, ಈಗ ಒಂದು ಮುದುಕ ಬ್ರಾಹ್ಮಣ ಸಿಕ್ಕಿದ ಅಂತ ಹೇಳಿಬಿಟ್ಟು ನೀವು ನನ್ನನ್ನು ತಮಾಷೆ ಮಾಡೋದ? ಯಾಕೆ ಸ್ವಾಮಿ? ನೋಡೆ ಇಲ್ಲಿ ಬಾರೆ, ಇದು ಅವರೇ ಅಲ್ವಾ? ಯಾರು ಅವರೇ ಅವರೇ ಕಡಲ ಅವರೇ ಅವರೇ ಅವರಲ್ಲ ಅವರೇ. ಈಗ ಗೊತ್ತಾಯ್ತಮ್ಮ. ನೀವು ಅವಳು ಹೇಳುದು ನೋಡಿ, ಕೇಳಿದ್ರ? ಏನಂತೆ? ನಿಮ್ಮ ಮದುವೆಗೆ ಅವಳು ಬಂದಿದ್ದಾಳೆ ಅಂತೆ, ಒಂದು ಪಟ್ಟೆ ಸೀರೆ ಕೊಡಿಸಿದ್ದೀರಿ ಅಂತೆ. ಅದರ ಈಗ ಎಷ್ಟು ವರ್ಷ ಆಯ್ತಮ್ಮ, ಅದರಲ್ಲಿ 7-10 ಹೊಟ್ಟೆ ಬಿದ್ದಿದೆ. ಹೌದಮ್ಮ. ಅಮ್ಮ, ಸ್ವಾಮಿ, ನೀವು ದಕ್ಷ ಮಹಾಪ್ರಭುಗಳ ಮಗಳಲ್ವಾ? ಹೌದು ದೇವ, ಹೌದು ಅಲ್ವಾ? ಹೌದು ನೀವು ಸ್ವಾಮಿ. ಶಂಕರಿಯಮ್ಮ ಅಲ್ವಾ? ಶಂಕರಿಯ ನಾನು. ಹೌದಾ? ಆದರೆ ನಿಮ್ಮ ಮಗ ಅಪ್ಪ ಇದ್ದಾರಲ್ಲ, ಹೌದು. ಎಲ್ಲೋ ಮರ್ತಪ್ಪ. ಯಾಕೆ ಹಾಗೆ ಹೇಳುತ್ತಿರುವಿರಿ? ಆಮಂತ್ರಣ ಕೊಡಲಿಕ್ಕೆ, ಇಲ್ಲದ್ರೆ ಯಾರೋ ತಿಂದಿದ್ದಾರೆ ಅಮ್ಮ ಅದನ್ನು. ಅದೇನು ಗೊತ್ತುಂಟ, ಇಂಥವರಿಗೆ ಕೊಡಬೇಕಂತೇಳಿ ಒಬ್ಬರಲ್ಲಿ ಕೊಡುವುದು, ಅವರು ಮರೆತು ನೀವು ಇಲ್ಲಿಗೆ ಮುಟ್ಟಿಸಲಿಕ್ಕಿಲ್ಲ, ಅದು ಅವರು ತಿಂದದ್ದು. ಅದನ್ನು ತಿಂದದಂತ ಹೇಳಿದರೆ ಹಾಗೆ. ಆದ ಕಾರಣ ನೀವು ಬೇಜಾರು ಮಾಡಬೇಡಿ ಅಮ್ಮ. ನಮ್ಮಲ್ಲಿ ನೋಡಿ ಎಷ್ಟು ಹೆಣ್ಣು ಮಕ್ಕಳಿದ್ದಾರೆ ದೇವ. ಅವರೆಲ್ಲ ನೀವು ನಮ್ಮ ಒಟ್ಟಿಗೆ ಬಂದುಬಿಡಿ. ನಿಮಗೆ ಆಮಂತ್ರಣ ಇಲ್ಲದಿದ್ದರೂ ತೊಂದರೆ ಇಲ್ಲ, ನಮ್ಮ ಒಟ್ಟಿಗೆ ಬಂದರೆ ನಾವು ಅಲ್ಲಿಗೆ ಕರ್ಕೊಂಡು ಹೋಗ್ತೇವೆ. ಇಲ್ಲ ಬ್ರಾಹ್ಮಣೋತ್ತಮರೇ, ಮತ್ತೇನು? ನೀವು ಹೊರಟದ್ದು ಹೇಗೆ? ನಾವು ಸಚಿಪತಿಗಳು. ಸತಿಪತಿಯರು ಜೊತೆಯಾಗಿ ಹೊರಟವರು. ಹೌದು. ಈಗ ವಿಷಯ ತಿಳಿತಲ್ಲ. ನಾನು ನನ್ನ ಪತಿದೇವರಿಗೆ ಈ ವಿಚಾರವನ್ನು ಅರುಹಿ ಅವರೊಂದಿಗೆ ಬಂದು ಸೇರುತ್ತೇನೆ. ಆದರೆ ನಾವು ಮುಂದುವರಿಸ್ತೇವೆ. ಖಂಡಿತ ಅಮ್ಮ, ದೇವ. ನೀವು ಅಲ್ಲಿಗೆ ಬಂದರೆ ಸ್ವಲ್ಪ ಜಾಸ್ತಿ ಕೊಡಿಸ್ಲಿಕ್ಕೆ ಹೇಳಿ. ಮತ್ತೆ ನನ್ನ ಹೆಂಡತಿ ಒಂದು ಪಟ್ಟೆ ಸೀರೆ, ನಾನನ್ನು ದೂರದಲ್ಲಿ ಇದ್ದರೂ ಕೂಡ ನನ್ನ ಈ 3ನೇ ಕಾಲನ್ನು ಎತ್ತಿ ತೋರಿಸ್ತೇನೆ ಅಮ್ಮ. ಆಯ್ತಾ? ಸರಿ ಸ್ವಾಮಿ. ಸರಿ, ಬರ್ತೇಮ್ಮ. ಆದಷ್ಟು ಬೇಗ ಬನ್ನಿ. ಹಾಗೆ ಆಗಲಿ ದೇವ. ಹಿಂದೆಂದು ಭೂಸೂರರು ತಾಂತೆರಳಲಿತ್ತ ಹಿಂದೆಂದು ಭೂಸುರರು ತಾಂತೆರಳಲಿತ್ತ ಗುಣವಂತೆ ಗೌರಿಯು ಮನದಿ ಚಿಂತಿಸಿದಳ್ ಅಂದು. ಗುಣವಂತೆ ಗೌರಿಯು ಮನದಿ ಚಿಂತಿಸಿದಳ್ ಅಂದು. ನನ್ನನ್ನು ಮರೆತರೆ ಮರೆತರೆಮ್ಮನು ಹೇಳಲಿರಲಾರದೆನ್ನ. ಮಗಳನ್ನು ಮರೆತರೆ ಪತಿಕರುಗಿ ಕರೆದೊಯ್ವಿನ ವರ ಮಹಾದ್ವರಕ್ಕೆ ಇಂತೆಂದು ಭೂಸುರರು ತಾಂ ತೆರಳಲಿತ. ಅಯ್ಯೋ, ಏನಾಗಿ ಹೋಯಿತು? ನನ್ನ ತಂದೆಯ ಮನೆಯಲ್ಲಿ ಬಲು ದೊಡ್ಡ ಯಾಗವಂತೆ. ಆದರೆ ಆ ವಿಚಾರವನ್ನು ನಾನು ಯಾರೋ ಮತ್ತೊಬ್ಬರ ಬಾಯಲ್ಲಿ ಕೇಳಿ ತಿಳಿಯಬೇಕಾದ ಪರಿಸ್ಥಿತಿ ಬಂತಲ್ಲ. ಯಾಕೆ ಹೀಗಾಯಿತು? ನನ್ನ ತಂದೆಯವರು ನನ್ನನ್ನು ಮರೆತರೆ ಅಥವಾ ನನ್ನಿಂದ ಏನಾದರೂ ಬೇಸರವಾಗಿದೆಯೇ? ಇಲ್ಲ ಇಲ್ಲ, ಖಂಡಿತವಾಗಿಯೂ ಹೀಗಾಗಲು ಸಾಧ್ಯವಿಲ್ಲ. ಯಾಕೆ ಹೇಳಿ? ನಾವು ಅಕ್ಕ ತಂಗಿಯರಲ್ಲಿ ನಾನೆಂದರೆ ನನ್ನ ತಂದೆಗೆ ಅತಿ ಹೆಚ್ಚು ಪ್ರೀತಿ.
ಬಹುಶಃ ಹೀಗಿರಬಹುದು. ಹೇಗೆ? ಈ ಕೆಲಸದ ಒತ್ತಡದಲ್ಲಿ ನನ್ನನ್ನು ಮರೆತಿರಬಹುದು. ಎಷ್ಟಾದರೂ ಮುದ್ದಿನ ಮಗಳಲ್ಲವೇ? ನನಗೆ ಆಹ್ವಾನ ಏಕೆ, ನನಗೆ ಆಮಂತ್ರಣ ಏಕೆ? ಅದೇ ತವರು ಮನೆಯಲ್ಲಿ ಯಾವುದಾದರೂ ಕಾರ್ಯಕ್ರಮವಾದಾಗ ವಿಚಾರ ತಿಳಿದ ಮೇಲೆ ನಾನು ಹೋಗುತ್ತೇನೆಂದು ಅವರಿಗೂ ತಿಳಿದಿದೆ. ಈಗ ಹೇಗೂ ವಿಚಾರ ತಿಳಿಯಿತಲ್ಲ, ಇನ್ನು ತಡ ಮಾಡುವುದು ಸರಿಯಲ್ಲ. ನನ್ನ ಪತಿದೇವರಿಗೆ ಈ ವಿಚಾರವನ್ನು ಅರುಹಿ ಆದಷ್ಟು ಬೇಗ ಸತಿಪತಿಯರೊಂದಾಗಿ ಅಲ್ಲಿಗೆ ತೆರಳುತ್ತೇವಂತೆ. ಮೊದಲನೆಯ ಬಾರಿ ನೋಡ್ತಾ ಇದ್ದೇನೆ. ಏನು? ಒಂದಲ್ಲ ಎರಡಲ್ಲ 3 ಬಾರಿ ವಂದಿಸುವುದು. ಹೌದು. ಏನಿದು ಅಮಿತೋತ್ಸಾಹ? ಏನಾಯ್ತು? ದೇವಾ, ರಮ್ಯ ರಮಣೀಯ ಕಾರಕವಾದ ದೃಶ್ಯವೊಂದು ನಮ್ಮ ಕೈಲಾಸದ ತಪ್ಪಲಲ್ಲಿ ಮೂಡಿ ಬಂದಿದೆ. ಅದನ್ನು ನಿಮಗೆ ತೋರಿಸಲು ಓಡೋಡಿ ಬಂದವಳು ನಾನು. ಓಹೋ, ಏನದು? ಇಲ್ಲಿಗೆ ಬನ್ನಿ ಅಂತೆ. ಓ, ಆ ಎಡೆಗೆ ನೋಡಿ. ನೋಡಿರಿ ದ್ವಿಜರು ಪೋಪುದನು, ನೋಡ ಸ್ವಾಮಿ. ನೋಡಿರಿ ದ್ವಿಜರು ಪೋಪುದನು, ನಿಮ್ಮಯ ಮಾವ ಮಾಡುವ ಯತ್ನವಂತೆ, ನಿಮ್ಮಯ ಮಾವ ಮಾಡುವ ಯತ್ನವಂತೆ. ನಿಮ್ಮಯ ಮಾವ ಮಾಡುವ ಯತ್ನವಂತೆ, ನಿಮ್ಮಯ ಮಾವ ಮಾಡುವ ಯತ್ನವಂತೆ. ಆಡಲಿನಧಿಕ ಸಂಭ್ರಮವಂತೆ, ಹೌದು, ಆಡಲಿನಧಿಕ ಸಂಭ್ರಮವಂತೆ. ಹೌದಂತೆ ಸ್ವಾಮಿ. ಬಂಧುಗಳಲ್ಲಿ ಕೂಡಿ ರಂಜಿಸುವರಂತೆ, ಬಂಧುಗಳಲ್ಲಿ ಕೂಡಿ ರಂಜಿಸುವರಂತೆ. ಹೌದು ದೇವಾ. ಆಡಲಿನಧಿಕ ಸಂಭ್ರಮ ಬಂತೆ, ಬಂಧುಗಳು ಕೂಡಿ ರಂಜಿಸುವರಂತೆ.
ವಿಶೇಷವಲ್ವೇ? ಹೌದಲ್ಲವೇ ಸ್ವಾಮಿ? ಏನದು? ತುಂಬಾ ಜನ ಹೋಗ್ತಾ ಇದ್ದಾರಲ್ಲ. ಹೌದು ದೇವ. ಅವರು ಯಾರು ಇಲ್ಲಿಗೆ ಬರುತ್ತಿರುವವರಲ್ಲ. ಇಲ್ಲಿಗೆ ಬರುವವರಲ್ಲ. ಆಹಾ, ಏನೋ ಒಂದು ವಿಶೇಷತೆ ಇದೆ. ಯಾವಾಗಲೂ ಒಬ್ಬರು ಇಬ್ಬರು ಹೋಗುತ್ತಿರುವ ಆ ದಾರಿಯಲ್ಲಿ ಇಂದು ಸಾವಿರ ಮಂದಿ ಬ್ರಾಹ್ಮಣರು ಹೆಂಡಿರು ಮಕ್ಕಳನ್ನೆಲ್ಲ ಸೇರಿಸಿಕೊಂಡು ಎತ್ತಲೋ ಹೋಗುತ್ತಾ ಇದ್ದಾರೆ. ಅಲ್ಲ, ಇದುವರೆಗೆ ನಾನು ನೋಡಿದ್ದು ಬ್ರಾಹ್ಮಣರು ಕೈಲಾಸದ ಕಡೆಗೆ ಬರುತ್ತಾ ಇರುವುದು. ಅದು ಹೌದು. ಇಂದು ಕೈಲಾಸಕ್ಕೆ ಬರುತ್ತಾ ಇಲ್ಲ. ಕೈಲಾಸದ ದಾರಿಯಾಗಿ ಬೇರೆಲ್ಲಿಗೋ ಹೋಗುತ್ತಾ ಇದ್ದಾರೆ. ಹೌದು ದೇವ. ಹಾಗಾದರೆ ನಾನು ಯಾಕೆ ಅವರನ್ನು ನೋಡ್ಬೇಕು? ಅಂದರೆ ಏನೋ ಇನ್ನೊಂದು ಕಡೆಯಲ್ಲಿ ವಿಶೇಷತೆ ಇದೆ ಎಂದರ್ಥ. ಎಲ್ಲಿಯಾದರೂ ಮುಂಜೆಯೋ ಮದುವೆಯೋ ಏನಾದ್ರೂ ಇರ್ಬೋದು, ಬ್ರಾಹ್ಮಣರಲ್ವೇ ಹೋಗ್ತಾ ಇರ್ತಾರೆ. ಅಲ್ಲ ದೇವ, ಅವರು ಎಲ್ಲಿಗೆ ಹೋಗುವುದು, ಯಾಕೆ ಹೋಗುವುದು ಎಲ್ಲ ನನಗೆ ತಿಳಿದಿದೆ. ನೀನು ಕೇಳಿಕೊಂಡೇ ಬಂದವಳು ನಾನು. ಅಲ್ಲಿ ಹೋಗಿ ವಿಚಾರಿಸಿ ಬಂದದ್ದು. ಅವರು ಬೇರೆಲ್ಲಿಗೂ ಹೋಗುವುದಲ್ಲ, ನಿಮ್ಮ ಮಾವನ ಮನೆಗಂತೆ ಸ್ವಾಮಿ. ನನ್ನ ಮಾವ ಅಲ್ವೇ? ನನ್ನನ್ನು ಅಜ್ಜ ಅಮರ ಅಂತ ಕರೀತಾರೆ. ಹೌದು. ಅಮರ ಅಂತ ಹೇಳಿದ್ರೆ ಏನರ್ಥ? ಸಾಂಸಾರಿಕವಾಗಿ ನನಗೆ ತಾಯಿ ಅಥವಾ ಮಾವ, ತಂದೆ ಹೀಗೆ ಯಾರು ಇಲ್ಲ. ಹೌದು ಅಲ್ವೇ? ಹಾಗಾದ್ರೆ ನನಗೆ ಮಾವ ಅಂತ ಹೇಳಿದ್ರೆ ಯಾವ ಲೆಕ್ಕದಲ್ಲಿ? ಯಾವ ಲೆಕ್ಕದಲ್ಲಿ ಎಂದರೆ ಹೆಣ್ಣು ಕೊಟ್ಟ ಲೆಕ್ಕದಲ್ಲಿ. ಓಹೋ, ಹೆಣ್ಣು ಕೊಟ್ಟ ಲೆಕ್ಕದಲ್ಲಿ ನನಗೆ ಹೆಣ್ಣು ಕೊಟ್ಟಿದ್ದಾರೆ. ಮತ್ತೆ ಕೊಡದೆ ನಾನು ನಿಮ್ಮ ಹೆಂಡತಿ ಅಲ್ಲವೇ? ತಿಳಿದು ಬಂದದ್ದಲ್ವೇ? ಆದರೂ ನಿಮ್ಮ ಮಾವ ಎಂದರೆ ನನ್ನ ತಂದೆಯ ಮನೆಯಲ್ಲಿ ಎಂದು ಇಟ್ಟುಕೊಳ್ಳೋಣ. ಆಯ್ತು ಆಯ್ತು, ನಿಮ್ಮ ತಂದೆಯ ಮನೆಯಲ್ಲಿ. ಅವರು ಅಲ್ಲಿಗೆ ಹೋಗುತ್ತಿರುವುದಂತೆ ದೇವ. ಅದಕ್ಕೆ ಅಲ್ಲ, ವಿಚಾರ ಏನು ಗೊತ್ತೇ? ಅಲ್ಲಿ ಬಹುದೊಡ್ಡ ಯಜ್ಞವಂತೆ. ಬಂಧು ಬಾಂಧವರು ಎಲ್ಲರೂ ಬಂದು ಸೇರಿದ್ದಾರಂತೆ. ತಡ ಮಾಡುವುದು ಸರಿಯಲ್ಲ ಸ್ವಾಮಿ, ಹೋಗೋಣ. ಅಲ್ಲ, ಎಲ್ಲಿಗೆ ಹೋಗುವುದು? ಅಪ್ಪನ ಮನೆಗೆ. ಅಪ್ಪನ ಮನೆಗೆ? ಹೌದು. ಹೋಗುವುದು? ಹೌದು. ಅಲ್ಲ, ಈಗ ನೀನು ಹೇಳಿದೆಯಲ್ಲ ಹೋಗುವುದು ಅಂತ. ಹೌದು ಸ್ವಾಮಿ. ಕೈಲಾಸಕ್ಕೆ ಕರೆ ಬಂದಿದೆ? ಬರಲಿಲ್ಲ, ಆದರೆ ನನ್ನ ಮನಸ್ಸು ಕೇಳುತ್ತಿಲ್ಲವಲ್ಲ. ನೋಡು, ಎಲ್ಲಿಯೋ ಹೋಗುತ್ತಾ ಇರುವಂತಹ ಬ್ರಾಹ್ಮಣರಿಗೆ ಹೋಗಿದೆ ಕರೆ. ಮೇಲೆ ನೋಡು, ಆಕಾಶ ಮಾರ್ಗದಲ್ಲಿ ದೇವತೆಗಳೆಲ್ಲ ಹೋಗ್ತಾ ಇದ್ದಾರೆ. ಹೌದಲ್ಲ? ಇಲ್ಲ ಸ್ವಾಮಿ, ಇದನ್ನು ಕೇಳಿ ನನ್ನ ಸೈರಿಸದಿಲ್ಲ ಮನವಲ್ಲಿ ಪೋಗದೆ ಏಳಿ ನೀವಿಂದಿನಲ್ಲಿ ಹೋಗೋಣ. ಏಳಿ ನೀವಿಂದಿನಲ್ಲಿ ವೈಭವಗಳ ನೋಡಿರ್ತ
ವೈಭವಗಳ ನೋಡಿದ್ದು ಇದ್ದು ನಾಳೆ ಬರುವ ದಿಲ್ಲಿಗೆ, ನಾಳೆ ಬರೋಣ. ನಾಳೆ ಬರುವ ದಿಲ್ಲಿಗೆ, ನಾವು ನಾಳೆ ಬರುವ ದಿಲ್ಲಿಗೆ. ಲೀಲೆಯಿಂದ ತಿಳ್ಳ ವೈಭವಗಳ ನೋಡಿದು ನಾಳೆ ಬರುವ ದಿಲ್ಲಿಗೆ, ಕೇಳಿ ಸೈರಿಸದೆ ಎನ್ನ ಮನವಲ್ಲಿ ಹೋಗದೆ ಏಳಿನೇ ವಿಂದಿನಲಿ ಏಳಿ ಏಳಿ ಸ್ವಾಮಿ ಹೋಗೋಣ. ಏಳಿ ನೀವಿಂತಿನಲಿ ಕಾಂತ ಕಾಂತ ಸ್ವಾಮಿ ಇದನ್ನು ಕೇಳಿ ನನ್ನ ಮನಸ್ಸು ನಿಂತಲ್ಲಿ ನಿಲ್ಲುವುದಿಲ್ಲ. ಅಲ್ಲಿಗೆ ಹೋಗಬೇಕು, ತಂದೆ ತಾಯಿಯರನ್ನು ಕಾಣಬೇಕು, ಯಾಗದ ಅಂದ ಚಂದವನ್ನು ನೋಡಬೇಕೆಂದು ನನಗೆ ಬಹಳ ಆಸೆಯಾಗುತ್ತಿದೆ ಸ್ವಾಮಿ. ಹೋಗೋಣ ಸ್ವಾಮಿ. ಇಲ್ಲ, ಹೋಗೋಣ. ಹೋಗಿ ಇಂದಿನ ವೈಭವವನ್ನು ನೋಡಿ ಎದ್ದು ನಾಳೆ ಹೊರಟು ಬರೋಣ ಸ್ವಾಮಿ. ಹೋಗೋಣ. ಇಲ್ಲಿ ನೋಡು, ಒಂದು ವಿಷಯವನ್ನು ನಾನು ಹೇಳ್ತೇನೆ. ಏನದು? ಇದುವರೆಗೆ ನಿನ್ನ ಅಪ್ಪನಾಗಲಿ, ಅಪ್ಪನಲ್ವೇ ಇದು ಯಾಗವನ್ನು ಮಾಡ್ತಿರುವುದು, ಹೌದು. ಕರೆಯದಂತಹ ಯಾವುದಾದ್ರೂ ಕಾರ್ಯಕ್ರಮಕ್ಕೆ ಹೋದದುಂಟೆ? ಇಲ್ಲವಲ್ಲ. ಇಲ್ವಲ್ಲ. ಇಲ್ಲ. ಹಾಗಾದರೆ ಹೋಗಬಹುದೇ? ಹೋಗಬಹುದು ಸ್ವಾಮಿ. ಈ ವಿಚಾರಕ್ಕಾಗಿ ನಿಮ್ಮ ಚಿಂತೆಯೇ? ಹಾ. ನಿಮಗೊಂದು ವಿಚಾರ ತಿಳಿದಿಲ್ಲವೇ ಸರ್ವೇಶ್ವರ? ನೀವು ಏನು ದೇವ ಅರಸನಲ್ಲಿಗೆ ಪ್ರಜೆ ಹೋಗಬೇಕಿದ್ದರೆ, ಗುರುವಿನಲ್ಲಿಗೆ ಶಿಷ್ಯ ಹೋಗಬೇಕೆಂದಿದ್ದರೆ, ತವರು ಮನೆಗೆ ಮಗಳು ಹೋಗಬೇಕೆಂದಿದ್ದರೆ, ಅಥವಾ ಕಾಂತನ ಮನೆಗೆ ಕಾಂತೆ ಹೋಗಬೇಕೆಂದಿದ್ದರೆ ಯಾರ ಆಹ್ವಾನವು ಬೇಡ ಸ್ವಾಮಿ. ಹೀಗೆ ಹೋಗಬಹುದು. ಸುದ್ದಿ ತಿಳಿಯಿತಲ್ಲ, ನನ್ನ ತವರು ಮನೆಗೆ ಹೋಗೋಣ ಸ್ವಾಮಿ. ಒಂದು ವಿಷಯವನ್ನು ಕೇಳು. ಏನದು? ನೀನು ಹೇಳಿದ್ದು ಹೌದು, ರೂಢಿಯ ಮಾತು ಹೌದು. ಆದರೆ ರಾಜನಲ್ಲಿಗೆ ಪ್ರಜೆ ಹೋಗುವುದು. ಆದರೆ ಆ ಪ್ರಜೆಯನ್ನು ರಾಜ ಪರಿತ್ಯಜಿಸಿದ್ರೆ, ರಾಜನ ಮನೆ ಆಸ್ಥಾನದಲ್ಲಿ ಏನಾದರೂ ಕಾರ್ಯಕ್ರಮ ಇದ್ರೆ ಪ್ರಜೆ ರಾಜನ ಒಂದು ಇದಿಲ್ಲದೆ ಹೋಗಬಹುದು? ಇಲ್ಲ. ಇಲ್ಲ. ಗುರುಮಠ, ಗುರುಮಠದಿಂದ ಶಿಷ್ಯನನ್ನು ಗುರು ತೆಗೆದು ಹೊರಗಟ್ಟಿದ. ಗುರುಮಠದಲ್ಲಿ ಕಾರ್ಯಕ್ರಮ ಆದ್ರೆ ಗುರುವಿನ ಅನುಮತಿ ಇಲ್ಲದೆ ಶಿಷ್ಯ ಹೋಗಬಹುದೇ? ಬಾರದು. ಇಲ್ಲ. ಇಲ್ಲ. ಇರಲಿ. ಪತಿಯನ್ನು ಬಿಟ್ಟಂತಹ ಸತಿ ತವರು ಮನೆಯಲ್ಲಿ ಇರ್ತಾಳೆ. ಪತಿಯ ಮನೆಯಲ್ಲಿ ಏನಾದ್ರೂ ಕಾರ್ಯಕ್ರಮ ಇದ್ರೆ ಅವಳು ಹೋಗುತ್ತಾಳೆ. ಖಂಡಿತ ಇಲ್ಲ. ಅದೇ ರೀತಿ ನೀನು ನೀನಾಗಿಯೇ ನಿನ್ನ ಅಪ್ಪನ ಮನೆಯಿಂದ ಇಳಿದು ಬಂದವಳು. ಹೌದು. ನಮ್ಮಲ್ಲಿ ಸಂಬಂಧ ಅಷ್ಟೊಂದು ಒಳ್ಳೆಯದಿಲ್ಲ. ಹಾಗಾಗಿ ಮತ್ತೆ ಒಂದು, ಏನದು? ನಿನ್ನ ವಿಚಾರ ಬಿಡು. ನನಗೆ ನಿನ್ನ ಅಪ್ಪ ಗುರು ಅಲ್ಲ, ನನಗೆ ನಿನ್ನ ಅಪ್ಪ ಅರಸನಲ್ಲ, ನನಗೆ ನಿನ್ನ ಅಪ್ಪ ಕಾಂತನೂ ಅಲ್ಲ, ಅಲ್ಲ ಅಲ್ವೇ? ತಂದೆಯೂ ಅಲ್ಲ. ನಾನು ಹೋಗುದು ಸ್ವಾಮಿ. ನಾನು ಇಷ್ಟು ಕೇಳಿಕೊಂಡರೂ ನೀವು ಹೋಗಬೇಡಿ ಎಂದು ಹೇಳುತ್ತಿದ್ದೀರಲ್ಲ, ಇದಕ್ಕೆ ಏನು ಬಲವಾದ ಕಾರಣವಿದೆ. ನನ್ನಲ್ಲಿ ಹೇಳಬಾರದೆ? ಒಂದು ವಿಷಯವಿದೆ ಸತಿ. ಏನದು? ಸತಿಪತಿಯರು ಮಿತ್ರರಂತೆ ಇರುವವರು. ಖಂಡಿತ. ಮಿತ್ರ ಅಂತ ಹೇಳಿದ್ರೆ ಯಾರು? ಎಲ್ಲವನ್ನೂ ತನ್ನ ಮಿತ್ರನಲ್ಲಿ ಹೇಳುವವನಲ್ಲ. ಹೌದು. ಹೇಳುವಾಗ ನೋವನ್ನು ಕೊಡುವಂತಹ ವಿಷಯವನ್ನು ರಹಸ್ಯವಾಗಿ ಇರಿಸಬೇಕು. ನೋವನ್ನು ಕೊಡುವ ವಿಚಾರವೇ? ಈಗ ನಾನು ಒಂದು ವಿಷಯವನ್ನು ಹೇಳಿದರೆ ನಿನಗೆ ಖಂಡಿತ ನೋವಾಗ್ತದೆ. ಹಾಗಾಗಿ ನಾನು ಹೇಳುವುದಿಲ್ಲ, ಅದನ್ನು ರಹಸ್ಯವಾಗಿಯೇ ಇಟ್ಟಿದ್ದೇನೆ. ತಂದೆಯ ಮನೆಗೆ ಹೋಗದಂತಹ ನೋವು ಹೆಚ್ಚೇನಲ್ಲ ಸ್ವಾಮಿ. ಹೇಳಿ, ಯಾವ ವಿಚಾರವದು? ಹೇಳಬೇಕೆ? ಹೇಳಿ. ಹೇಳಬೇಕೆ? ಒಂದು
ಚರೆದೆನ್ನ ನುಡಿದಂಥ ನುಡಿಯ ನಿಂದಿಸಿ ಚರೆದೆನ್ನ ನುಡಿದಂಥ ನುಡಿಯ ಎಂದೆಂದಿದ್ದನು ನಾ ಮರೆವೆನೆ ಪರಿಯ ಎಂದೆಂದಿದ್ದನು ನಾ ಮರೆವೆನೆ ಪರಿಯ ಒಂದು ದಿವಸ ತಾನು ಕುಳಿತಿರುವ ಸಭೆಗೆ ಸತಿ, ಸ್ವಾಮಿ, ವಿಷಯ ಉಂಟು. ಏನದು? ಆದರೆ ನಿನಗೆ ನೋವಾಗುತ್ತದೆ, ಅದು ಖಂಡಿತ. ತೊಂದರೆ ಇಲ್ಲ ಸ್ವಾಮಿ, ಹೇಳಿ. ನಿನ್ನ ಅಪ್ಪನದ್ದೇ ಕಥೆ. ನನ್ನ ತಂದೆಯವರದ್ದೇ? ಹಾ. ಏನಂತೆ? ನಿನಗೆ ತಿಳಿದಿರಬಹುದು. ಹ್ಮ್. ನಿನ್ನೆಯೋ ಮೊನ್ನೆಯೋ ಅಲ್ಲ, ಮತ್ತೆ? ಹಿಂದೆ ಒಂದು ದಿನ ಹಾ. ನಾನು ತ್ರಿವೇಣಿ ಸಂಗಮಕ್ಕೆ ಸತ್ರಯಾಗಕ್ಕೆ ಅಧ್ಯಕ್ಷನಾಗಿ ಹೋದದ್ದು. ಹೌದು. ಆ ದಿನ 1000 ವರ್ಷಗಳ ಸಭೆ ಯಾಗ. ಹಾ. ಆದರೆ ನಾನು ಸ್ವಲ್ಪ ಬೇಗನೆ ಬಂದೆ. ನೀನು ಗಮನಿಸಿರಬಹುದು. ಯಾಕೆ? ಗಮನಿಸಿದೆ, ಆದರೆ ಕೇಳಲಿಲ್ಲ. ದೇವತೆಗಳಿಂದ ಪೂಜಿಸಲ್ಪಟ್ಟೆ ನಾನು. ಹ್ಮ್. ಆ ಸಭೆಗೆ ನಿನ್ನ ಅಪ್ಪ ಬಂದ. ತಂದೆಯವರೇ? ಹಾ. ಏನು ಹೇಳಿದರು? ಬಂದದ್ದು ತಡವಾಗಿ. ಬಂದವನು ನನ್ನನ್ನು ಅಧ್ಯಕ್ಷ ಪೀಠದಲ್ಲಿ ಕಂಡು ಏನೇನೋ ಜರೆದು ಬಿಟ್ಟ, ನಿಂದಿಸಿದ. ನಿಮ್ಮನ್ನು ನನ್ನ ತಂದೆಯವರು ನಿಂದಿಸಿದ್ದೆ? ಎಲ್ಲಿಯವರೆಗೆ ನಿಂದಿಸಿದ ಅಂತ ಹೇಳಿದ್ರೆ, ನಿನ್ನನ್ನು ನನ್ನ ಕೈಯಲ್ಲಿ ಕೊಟ್ಟದ್ದು ಮಂಗನ ಕೈಗೆ ಮಾಣಿಕ್ಯ ಮಾಲೆ ಕೊಟ್ಟ ಹಾಗೆ ಆಯ್ತು ಎನ್ನುವ ಹಾಗೆ. ಏನು ಹೇಳುತ್ತಿದ್ದೀರಿ ಸ್ವಾಮಿ? ಅಂತಹುದರಲ್ಲಿ ಮತ್ತೆ ಏನೇನು ಮಾತನಾಡಿರಬಹುದು ಎನ್ನುವುದಕ್ಕೆ ಒಂದು ಊಹಿಸಬಹುದಲ್ವ ನಿನಗೆ? ಹಾಗಾದರೆ ಅಂತಹ ದಕ್ಷ ಅವನು ಈ ಯಾಗವನ್ನು ಯಾಕೆ ಕೈಗೊಂಡಿರಬಹುದು? ಯಾಕೆ? ದ್ವೇಷವನ್ನು ಸಾಧಿಸುವುದು. ಖಂಡಿತವಾಗಿಯೂ ಇಲ್ಲ. ನನ್ನಪ್ಪ ಶೀಘ್ರ ಕೂಪಿಗಳು, ಹೌದು, ನಾನು ಒಪ್ಪುತ್ತೇನೆ. ಆದರೆ ಆ ದ್ವೇಷವನ್ನು ಇಟ್ಟುಕೊಳ್ಳುವಷ್ಟು ಹ, ಅಲ್ಲ. ಹಾಗಿನ ಅಲ್ಲ ಸ್ವಾಮಿ, ಇಲ್ಲ. ನೀವು ಹೇಳುವುದನ್ನು ನಾನು ನಂಬುವುದು. ಆದರೆ ಇನ್ನೂ ಒಂದು ವಿಚಾರವಿದೆ ಸತಿ, ಏನದು? ನಿನಗೆ ತಿಳಿದಿಲ್ಲ. ಈ ಯಾಗದ ಮುನ್ನ ಅವನು ಇನ್ನೊಂದು ಯಾಗವನ್ನು ಮಾಡಿದ್ದಾನೆ, ಯಾವುದು? ಸಣ್ಣ ಮಟ್ಟಿನಲ್ಲಿ. ಯಾವುದದು? ವಾಜಪೇಯಿ ಯಾಗ ಎನ್ನುವ ಹಾಗೆ. ಓಹೋ. ಅದನ್ನು ಆತ ಮಾಡಿ ಶಿವನಿಲ್ಲದೆ ನಡೆಯುತ್ತದೋ ಎನ್ನುವುದನ್ನು ನೋಡಿದ. ಶಿವನಿಲ್ಲದೆ ನಡೆಯಿತು. ಈಗ ಪುನಃ ನನ್ನನ್ನು ಅವಮಾನಿಸಬೇಕು ಎನ್ನುವ ಹಾಗೆ ಇನ್ನೊಂದು ದೊಡ್ಡ ಮಟ್ಟಿನಲ್ಲಿ ಯಾಗವನ್ನು ಮಾಡುತ್ತಿದ್ದಾನೆ, ಹೆಸರೇ ಇಲ್ಲದ ಯಾಗ. ಯಾಕೆ ಮಾಡುತ್ತಾನೆ? ದುಷ್ಕೃತು ಇದು. ಇದು ಸತ್ಕೃತು ಅಲ್ಲ. ಶಿವನನ್ನು ನಿಂದಿಸಬೇಕು, ಅವಮಾನಿಸಬೇಕು ಎನ್ನುವ ಒಂದೇ ಒಂದು ಉದ್ದೇಶವನ್ನಿರಿಸಿಯೇ ಈ ಕಾರ್ಯವನ್ನು ಮಾಡುತ್ತಾ ಇದ್ದಾನೆ. ಹಾಗಾದರೆ ಈ ಕೃತುವಿಗೆ ನಾನು ಹೋಗುವುದೇ? ಖಂಡಿತವಾಗಿಯೂ ಇಲ್ಲ. ನಾನು ಈ ಕಾರ್ಯಕ್ಕೆ ಹೋಗುವುದಿಲ್ಲ. ನೀನು ಹೋಗುವುದು ಸ್ವಾಮಿ. ಬೇಡ ಹೋಗದಿರೆಂಬ ವಚನವಾ ಬೇಡ ಹೋಗದಿರೆಂಬ ವಚನವಾ ಆಡಿ ಕೆಡಿಸದಿರೆಂಬ ಪತಿಯನು ಕಾಡಿದಳು, ಪತಿಯನು ಕಾಡಿದಳು, ಪತಿಯನು ಕಾಡಿದಳು. ಕಂಬನಿ ತುಂಬಿ ಕಂಬನಿ ತುಂಬಿ ಕಂಬನಿ ತುಂಬಿ ಘೋಳಿಡುತ್ತಾ ಬೇಡ ಹೋಗದಿರೆಂಬ ವಚನವ ಆಡಿ ಕೆಡಿಸದಿರೆಂಬ ಪತಿಯನು ಕಾಡಿದಳು, 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 ಬೇಡಿದಳು. ಕಂಬನಿ ತುಂಬಿ
ಬೇಡ ಸ್ವಾಮಿ ಬೇಡ, ಇಂತಹ ಮಾತನ್ನಾಡಬೇಡಿ ದೇವ. ನೋಡಿ ಬರಗಾಲ ಬಂತೆ ವರ್ಗತಿ ಕೇಳನು ನಿಶ್ಚಯಿಸಿ, ನೋಡಿ ಪುರಗರ ಬಂತಿ ಒಗರ್ದಿ ಕೇಳನು ನಿಶ್ಚಯಿಸಿ, ಮಿಗ ಮಾತಾಡದಿ ಮೌನವನ್ನು ತಾಳ್ತೀರಲ್ಲೆಂದಳ ಭುಜಾಕ್ಷಿ. ನೋಡಿದೆ, ಸತಿಯ ಜೀವನದ ಭವಿಷ್ಯವನ್ನು ನಾನು ನೋಡಿದೆ. ಮುಂದೆ ಇವಳು ಈ ರೀತಿಯಾಗಿ ವರ್ತಿಸುವುದರ ಪರಿಣಾಮವಾಗಿ ಬರುವಂತಹ ಕೆಡುಕುಗಳನ್ನು ಅದು ಏನು ಎನ್ನುವ ಹಾಗೆ ಅರಿಯದೆ ವರ್ತಿಸುತ್ತಾ ಇದ್ದಾಳಲ್ಲ, ಕೆಡುಕುಗಳನ್ನೇ ಆಹ್ವಾನಿಸುತ್ತಾ ಇದ್ದಾಳಲ್ಲ ಸತಿ. ಏನು ಮಾಡುವುದು? ವಿನಾಶ ಕಾಲೇ ವಿಪರೀತ ಬುದ್ಧಿ. ಇದನ್ನು ತಡೆಯುವುದಕ್ಕೆ ಬೇರೆ ಯಾವ ಉಪಾಯವೂ ಇಲ್ಲವಲ್ಲ. ಇವಳು ಹೇಳುತ್ತಿರುವಂತಹ ಮಾತಿಗೆ ಒಂದೇ ಒಂದು ಸ್ಪಂದನವನ್ನು ಕೊಡದೆ ಮೌನವಾಗಿ ಕುಳಿತುಕೊಳ್ಳುವುದೇ ಸರಿ. ಹಾಗಾಗಿ ಮೌನ ಮುದ್ರೆಯನ್ನು ತಾಳುತ್ತೇನಂತೆ. ಸ್ವಾಮಿ ನಿಲ್ಲದು, ಸ್ವಾಮಿ ನಿಲ್ಲದು ಮನವಲ್ಲಿ ಪೋಗದೆ, ನಿಲ್ಲದು ಮನವಲ್ಲಿ ಪೋಗದೆ ಪೋಗದೆ ಪೋಗದೆ, ಪ್ರಾಣದೊಲ್ಲಭ ಕಳುಗಿಸಲಾಗದೆ, ಪ್ರಾಣದೊಲ್ಲಭ ಕಳುಗಿಸಲಾಗದೆ, ನಿಲ್ಲದು ಮನವಲ್ಲಿ ಪೋಗದೆ, ಪ್ರಾಣದೊಲ್ಲಭ ಕಳುಗಿಸಲಾಗದೆ, ನಿಲ್ಲದೆ ಬಗೆ ನಾಳೆ ಎಂದಳು, ನಿಲ್ಲದೆ ಬಗೆ ನಾಳೆ ಎಂದಳು, ಪತಿ ಕಲ್ಲವ ಪಿಡಿದು ಮುದ್ದಿಸುವಳು, ಪತಿ ಕಲ್ಲವ ಪಿಡಿದು ಮುದ್ದಿಸುವಳು, ಪತಿ ಕಲ್ಲವ ಪಿಡಿದು ಮುದ್ದಿಸುವಳು, ಕಾಂತ ನಿಲ್ಲದು ಮನವಲ್ಲಿ ಪೋಗದೆ, ಕಾಂತ ಸ್ವಾಮಿ ನನ್ನ ಮನಸ್ಸು ನಿಂತಲ್ಲಿ ನಿಲ್ಲುತ್ತಿಲ್ಲ ಸ್ವಾಮಿ. ನನ್ನ ದೇಹ ಮಾತ್ರ ಈ ಕೈಲಾಸದಲ್ಲಿದೆ. ನನ್ನ ಮನವೆಂದು ಅಪ್ಪನ ಯಾಗ ಮಂಟಪವನ್ನು ಸೇರಿ ಆಗಿದೆ ಸ್ವಾಮಿ. ತವರು ಮನೆ ನನ್ನನ್ನು ಕೈ ಬೀಸಿ ಕರೆಯುತ್ತಿದೆ. ದೇವ ಮಾತಾಡಿ, ದೇವ ಮಾತಾಡುವುದಿಲ್ಲವೇ? ಮಾತಾಡದಿರುವುದು ಏಕೆಂದಳು, ಮಾತಾಡದಿರುವುದು ಏಕೆಂದಳು, ತಾನೇ ಮಾತಾಡುತ್ತ ಎರಗಿ ಬೀಳ್ಕೊಂಬಳು, ತಾನೇ ಮಾತಾಡುತ್ತೆರಗಿ ಬೀಳ್ಕೊಂಬಳು, ಬೀಳ್ಕೊಂಬಳು ಬೀಳ್ಕೊಂಬಳು, ಕಾತರದಿಂದೆದ್ದು ನಡೆವಳು, ಕಾತರದಿಂದೆದ್ದು ನಡೆವಳು,
ಜಗನ್ಮಾತೆ ನಿಟ್ಟಿಸುವಳು. ಏನಿದು ಸ್ವಾಮಿ? ನಾನು ಹೋಗುತ್ತೇನೆ. ಕಾತರದಿಂದೆದ್ದು ನಡೆವಳು ಪಿಂತಿರುಗಿ ಜಗನ್ಮಾತೆ ಯಾಕೆ? ನಿಟ್ಟಿಸುವಳು. ಮಾತಾಡದಿರ್ಬೋದು ಏಕೆ? ಮಾತಾಡದಿರ್ಬೋದು ಏಕೆಂದಳು ಕಾಂತ. ಕಾಂತ ಮಾತಾಡಿ ಸ್ವಾಮಿ. ಮಾತನಾಡುತ್ತಿಲ್ಲವೇ? ಯಾವತ್ತು ನನ್ನ ಒಂದು ಮಾತಿಗೆ 10 ಪ್ರತಿ ಮಾತಾಡುವ ನೀವು ಇಂದು ನನ್ನಲ್ಲಿ ಮಾತನ್ನು ಬಿಟ್ಟಿರೆ. ಸರಿ, ನೀವು ಬರುವುದಿಲ್ಲ ನನಗೆ ಗೊತ್ತಿದೆ. ನಾನು ಹೋಗುತ್ತೇನೆ. ಮೌನಂ ಸಂಬಂಧಿ ಲಕ್ಷಣವೆಂದು ತಿಳಿದು ನಾನು ನನ್ನ ತಂದೆಯ ಮನೆಗೆ ಹೋಗುವುದೇ. ಸ್ವಾಮಿ, ನಾನು ಹೊರಟೆ. ಏನಿದಚ್ಚರಿ? ನಾನು ಹೊರಟೆನೆಂದಾಕ್ಷಣ ನನ್ನ ಪತಿದೇವರು ಒಂದರೆ ಕ್ಷಣ ವಿಚಲಿತರಾದರಲ್ಲ. ಹಾಗಿದ್ದರೆ ಇವರು ನಾಟಕ ಮಾಡುತ್ತಿದ್ದಾರೆ. ಎಷ್ಟಾದರೂ ನಟರಾಜನಲ್ಲವೇ? ಇರಲಿ, ಇವರ ನಾಟಕಕ್ಕೆ ನನ್ನದೊಂದು ನಾಟಕ. ಸ್ವಾಮಿ, ಈಗ ನಿಮ್ಮವಳು ದಾಕ್ಷಾಯಿಗೆ ಹೊರಟನೆಂದು ಭಾವಿಸಿದಿರೆ. ನಿಮ್ಮನ್ನು ಬಿಟ್ಟು ನಾನು ಹೋಗುವಗಳೇ ದೇವ. ನಾನು ಹೋಗುವುದಿಲ್ಲ. ಆಹ್ವಾನ ಇಲ್ಲದೆಡೆಗೆ ನಾನು ಹೇಗೆ ಹೋಗಬೇಕು? ಮತ್ತೆ ನೀನೀಗ ನಾಟಕ ಮಾಡಿದ್ದ? ಮತ್ತೆ ನಿಮ್ಮನ್ನು ಪರೀಕ್ಷಿಸಿದ್ದು. ಹಾಗೆ ಹಾ. ಆಗ್ಲಿ ಬಾ. ಈಗ ಇಷ್ಟೆಲ್ಲ ನಡೀತಲ್ಲ ಇಲ್ಲಿ ನಿನ್ನ ಮನಸ್ಸಿನ ಬೇಸರ ಹೋಗ್ಲಿಕ್ಕೆ ನಾವು ಬೇರೆ ವಿಷಯವನ್ನು ಮಾತನಾಡು. ಯಾವುದದು? ಆದಿತ್ತಾ, ನಾನು ನಿನಗೊಂದು ಕಥೆಯನ್ನು ಹೇಳ್ತೇನೆ. ಕಥೆ? ಹಾ, ಕೇಳು. ಹೇಳಿ. ಒಬ್ಬ ರಾಜನಿದ್ದಂತೆ. ಅವನು ಒಂದು ಯಾಗವನ್ನು ಮಾಡ್ತಾ ಇದ್ದಂತೆ. ಅಲ್ಲಿ ಅಡುಗೆ ಮನೆಯಲ್ಲಿ ಒಂದಿಷ್ಟು ರಾಶಿ ಅನ್ನವನ್ನು ಮಾಡಿಟ್ಟಿರು. ಆಹಾ. ಆ ಅನ್ನದ ಮೇಲೆ ಒಂದು ರಣಹದ್ದು ವಿಷಭರಿತವಾದಂತಹ ಹಾವನ್ನು ಕಚ್ಚಿಕೊಂಡು ಹಾರ್ತಾ ಇತ್ತಂತೆ. ಆ ಹಾವು ಪಾಪ ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ನನ್ನ ಜೀವ ಹೋಗ್ತದೆ ಅಂತ ಗೊತ್ತಿಲ್ಲದೆ ವಿಷವನ್ನು ಕಾರಿಕೊಂಡಿರ್ತದೆ. ಆ ವಿಷವು ಅನ್ನದ ಮೇಲೆ ಬಿತ್ತು. ಆ ಅನ್ನವನ್ನು ಉಂಡ ಎಲ್ಲಾ ಜನರ ಪ್ರಾಣ ಹಾರಿದರು. ಈಗ ಇಲ್ಲಿ ದೋಷ ಯಾರದ್ದು? ರಾಜನ ದೋಷವೇ, ಅಥವಾ ಹದ್ದುವಿನ ದೋಷವೇ, ಅಥವಾ ಸರ್ಪದ ದೋಷವೇ? ದೋಷ ಮತ್ತೆ ಯಾರದು ಸ್ವಾಮಿ? ಹಾ, ಯಾಗ ಮಂಟಪಕ್ಕೆ ಹೋಗದೇ ಇದ್ದದ್ದೇ ನಾವು ಮಾಡಿದ ಬಹುದೊಡ್ಡ ತಪ್ಪು ಅಲ್ಲ. ಅಪ್ಪನ ಮನೆಯಲ್ಲೂ ಹೀಗೆ ಅನ್ನವನ್ನು ರಾಶಿ ಹಾಕಿರಬಹುದು. ಅಲ್ಲ. ಅಪ್ಪ ಎಷ್ಟು ಚಂದ ಕಾಣುತ್ತಿರಬಹುದು. ಅಪ್ಪನ ಅದಕ್ಕಾಗಿ ಆ ವಿಷಯವನ್ನು ಯಾಕೆ ಮಾತಾಡ? ಸ್ವಾಮಿ, ನಿನ್ನ ಮನಸ್ಸನ್ನು ಬದಲಾವಣೆ ಮಾಡುವುದಕ್ಕಾಗಿ ನಾನು ಬೇರೆ ವಿಷಯವನ್ನು ಹೇಳ್ತಾ ಇದ್ದೆ. ನಿನಗೆ ಹೋಗ್ಬೇಕಾ? ಹೋಗಬೇಕು ಸ್ವಾಮಿ. ಅಷ್ಟೊಂದು ಹಠವೇ ನಿನಗೆ? ಹೌದು ಸ್ವಾಮಿ, ನಾನು ಅಷ್ಟು- ಹೋಗುತ್ತೇನೆ. ಹಠ ಮಾಡುತ್ತಿ, ಹೋಗತ್ತಿ ಹೋಗಲೇಬೇಕು ಸ್ವಾಮಿ. ಹೋಗಕ್ಕೆ ಆದ್ರೆ ಹೋಗು. ಹಲವು ಪರಿಯಲಿ ಕಾಂತಿ ನಿಜ ಕಾದಲಗೆ ಕರುಣವ ತೋರಿ ಚಿತ್ತವನುಲಿಸಲಾರದೆ ಚಿತ್ತವನುಲಿಸಲಾರದೆ ಬಂಧು ದರ್ಶನ ವಶದಲ್ಲಿ ಬಂಧು ದರ್ಶನ ಅಪಾರ ವಶದಲ್ಲಿ ನಿಲಯವನು ಪೊರವಂಟಳಂಗನೇ ನಿಲಯವನು ಪೊರವಂಟಳಂಗನೇ. ಪರಮೇಶ್ವರ, ನಿಮ್ಮ
ನೀಲಯವನು ಪೊರವಂಟಳಂಗನೇ ಶಂಕರನೇ, ನಿಮ್ಮ ಶಂಕರಿಯು ಹೋಗುತ್ತಿದ್ದಾಳೆ. ನೀಲಯವನು ಪೊರವಂಟಳಂಗನೇ ಪ್ರಾಣೇಶ್ವರ, ನಿಮ್ಮ ಪ್ರಾಣೇಶ್ವರಿಯು ಹೋಗುತ್ತಿದ್ದಾಳೆ. ನೀಲಯವನು ಪೊರವಂಟಳ್ ಅಂಗನೇ ಸ್ವಾಮಿ, ನಿಮ್ಮ ದಾಕ್ಷಾಯಿಣಿಯು ಹೊರಗೆ ಬಿಟ್ಟಳು. ಪೊರವಂಟಳಂಗನೇ ಬಳಿಕ ಬಿಸು ಸುಯ್ದುತ್ತ ಹೋಗಲು ಈಶ್ವರಾಜ್ಞೆಯ ಮೇಲೆ ಪರಿವಾರ ತೊಟ್ಟಂತಹ ಉಡುಗೆಯನ್ನೇ ಧರಿಸಿಕೊಂಡು ಹೊರಟು ಹೋಗಿದ್ದಾಳೆ ಸತಿ. ಕೈಲಾಸ ಲೋಕದ ಸಾಮ್ರಾಜ್ಞಿಯಾದಂತಹ ಈಕೆ ಯಾವತ್ತೂ ಒಂಟಿಯಾಗಿ ಹೋಗಬಾರದು. ಯಾರಲ್ಲಿ ಪ್ರಮಥರು ಸ್ವರ್ಣದ ಪಲ್ಲಕ್ಕಿಯನ್ನ ತಯಾರಿಸಿ ಸೀರೆಯನ್ನು ಪೀತಾಂಬರಗಳನ್ನು ಅದರಲ್ಲಿ ತುಂಬಿ ಸತಿಯನ್ನು ಹಿಂಬಾಲಿಸಿ ಹೋಗಿ ಸಂಕಲ್ಪಿಸಿದಾಗೆ ಆಗಿದೆ. ಯಜ್ಞ ಕುಂಡವೆಲ್ಲ ಸಿದ್ಧವಾಗಿದೆ. ಹೊತ್ತು ಮೀರ್ತಾ ಇದೆ. ನೀನು ಇಲ್ಲಿ ಕೂತ್ಕೊಳ್ಬೇಕು. ನಾನು ಎಲ್ಲಿ ಕೂತ್ಕೊಳ್ಬೇಕು? ನೀನು ಇಲ್ಲಿ. ಬಾಕಿ ಉಳಿದವರೆಲ್ಲ ಬಂದಿದ್ದಾರಾ? ದೇವೇಂದ್ರ ಸುರ ಬಂದಿದ್ದೇವೆ. ಎಲ್ಲರೂ ಕೂಡ ಆಸೀನರಾಗಿ ಯಾಗ ಪ್ರಾರಂಭವಾಗಲಿ. ವೇದಗಳ ಘೋಷದಿಂದ ಪರಿಪರಿಯ ವೇದಗಳ ಘೋಷದಿಂ ತೋಷದಿಂ ವೇದ ಶಾಲೆಗೆ ಬಂದಿದ್ದೇನೆ. ಮಂತ್ರಗಳನ್ನು ಕೇಳೋಣ. ಪರಿಪರಿಯ ವೇದಗಳ ಘೋಷದಿಂ ತೋಷದಿಂ ನೆರೆದಿರುವ ಸಕಲ ಮುನಿ ಜಾಲದಿಂ ಮೇಳದಿಂ ಉರುತರದಿ ಮೆರಿವದಿಕಲ್ ಹೋಮದಿಂ ನೇಮದಿಂ ಅಖಿಲ ಸಂಭ್ರಮಗಳಿಂದ ಎಂತಹ ಸಂಭ್ರಮವಿದು. ಸುರಪ ಮುಖ್ಯ ಮರರ ವರ್ಗದಿಂ ಸ್ವರ್ಗದಿಂ ಸುರಪ ಮುಖ್ಯ ಮರರ ವರ್ಗದಿಂ ಸ್ವರ್ಗದಿಂ ಎರಡು ಮಡಿ ಅತಿಶಯಾನಂದದಿಂ ಚಂದದಿಂ ಆಹಾ, ಆಹಾ. ಎರಡು ಮತಿ ಯಡಿಯಾನಂದದಿಂ ಚಂದದಿಂ ಧರೆಗೆ ನೂತನವಾದ ಮಂತ್ರದಿಂ ಓಹೋ, ಇದೇನಿದು? ತಂತ್ರದಿಂ ಮೆರಿದುದ ಯಜ್ಞಶಾಲೆ ಅದು ಹೇಗೆ ಕಂಗೊಳಿಸುತ್ತಿದೆ ನನ್ನ ತಂದೆಯ ಯಾಗಶಾಲೆ. ಪರಿಪರಿಯ ವೇದಗಳ ಕೋಶದಿಂ ತೋಷದಿಂ ನೆರೆದಿರುವ ಸಕಲ ಮುನಿ ಜಾಲದಿಂ ಮೇಳದಿಂ ಉರುತರದಿ ಮೆರವದಿ ಗೋದದಿಂ ನೇಮದಿಂ ಅಖಿಲ ಸಂಭ್ರಮಗಳಿಂದ ಪರಿಪರಿಯ ವೇದಗಳ ಘೋಷದಿಂ ತೋಷದಿ ಯಾಗ ಮಂಟಪವನ್ನು ಸೇರಿದ್ದೇನೆ. ತಂದೆ ಇರುವಲ್ಲಿಗೆ ಹೋಗುತ್ತೇನಂತೆ. ಆ ಮಗಾದ್ವರದೆಡೆಗೆ ಭುವನ ಸ್ತೋಮ ವಂದಿತೆ ಬಂದು ಸ್ತೋಮ ತಾಯಿ ತಂದೆಯರನು ಕಾಣುತ್ತ ತಾಯಿ ತಂದೆಯರನ್ನು ಕಾಣುತ್ತಿದ್ದೇನೆ. ಅಪ್ಪ, ವಂದಿಸಿಕೊಂಡಿದ್ದೇನೆ. ಕಾಣುತ್ತ
ಎಂದು ನುಡಿಸಲ್ಕೆ ಅಮ್ಮ ಯಾರಾದ್ರೂ ಮಾತಾಡಿದ್ರೆ ಎಚ್ಚರ ಎಚ್ಚರ ಎಚ್ಚರ. ಇದೇನಿದು? ತಾಮುದದಿ ಕೊಳ್ಳಿರಲು ಸತಿ ಚಿತ್ತ ಮಗು ದದಿಯೊಳಗೆ ಮುಳುಗದಿ ಅಧಿಕ ವಿಭವದಲ್ಲಿ ಏನಿದು ಆಶ್ಚರ್ಯ? ಹೇಗೋ ಯಾಗ ಮಂಟಪವನ್ನು ಬಂದು ಸೇರಿದೆ. ನೋಡುವಾಗ ನನ್ನ ತಂದೆ ತಾಯಿಯರು ಯಾಗ ದೀಕ್ಷಿತರಾಗಿ ಕುಳಿತಿದ್ದಾರೆ. ತಂದೆ ತಾಯಿಯರಲ್ಲಿ ಮಾತಾಡಬೇಕೆಂದು ಬಳಿಗೆ ಹೋದರೆ ತಂದೆಯವರು ಮಾತನಾಡುತ್ತಿಲ್ಲ, ತಾಯಿ ಮುಖ ನೋಡುತ್ತಿಲ್ಲ, ಬಂಧು ಬಾಂಧವರು ನನ್ನನ್ನು ಓಲೈಸುತ್ತಿಲ್ಲ. ನಾನೇನು ಮಾಡಲಿ? ಇರಲಿ, ನಾನು ಬಂದದ್ದು ಯಾಗದ ಸೊಬಗನ್ನು ವೀಕ್ಷಿಸುವುದಕ್ಕಲ್ಲವೇ? ಯಾಗದ ಸೊಬಗನ್ನು ವೀಕ್ಷಿಸಿ ಆದಷ್ಟು ಬೇಗ ಕೈಲಾಸ ಯಾಗದ ಸೊಬಗೀಕ್ಷಿಸಿ ಇಂದ್ರಾಯ ಸ್ವಾಹ ಓಂ ವರುಣಾಯ ನಮಃ. ವರುಣಾಯ ಇದಂ ನಮಃ ಓಂ ಅಗ್ನಿಯೇ ನಮಃ. ಆಗ್ನೇಯಾಯ ನಮಃ ಓಂ ಶಿವನ ಹರಗರ ಈಗ ಕಿತನಗಾಯ್ತೇನುತ ಏತಕ್ಕೆ ಬಂದೇನು ತಾನೀ ಮಾತಕ್ಕೆ ಮಾಡುವ ಯತ್ನಕ್ಕೆ ಏತಕ್ಕೆ ಬಂದೇನು ತಾನೀ ಮಾತಕ್ಕೆ ಮಾಡುವ ಯತ್ನದ ರೀತಿಯನ್ನು ತರಿಯದೆ ಬಂದೀತೆರನಾದುದಿಲ್ಲ ಪತಿಗಳಿಗೆ ತ್ರೈಲೋಕ್ಯದಿ ಕೃತುವಿನ ಭಾಗವ ಕೊಡದಿಗ ಪತಿಗಳಿಗೆ ತ್ರೈಲೋಕ್ಯದಿ ಕೃತುವಿನ ಭಾಗವ ಕೊಡದಿಗ ಮತಿಯುತ್ತರ್ಯಾರಿ ಬುದ್ಧಿಯು ಪಿತಗೆ ಬಂತು ಅತಿ ದುಷ್ಟರ ಕೂಡಿಗ ದುರ್ಮತಿಗಳ ಮಧ್ಯಕ್ಕೆ ತಾನೇ ಎತಕ್ಕೆ ಬಂದೆನು ಹಾ ಹಾ ವಿಧಿಯೇ ಹರಗರ ನಾನು ಏಕೆ ಈ ಯಾಗ ಮಂಟಪಕ್ಕೆ ಬಂದೆನು? ಈ ಪಾತಕಿ ಮಾಡುವ ಯತ್ನಕ್ಕೆ ನಾನು ಬರಬಾರದಿತ್ತು. ಹೋಗಬೇಡ ದಾಕ್ಷಾಯಿಣಿ, ಹೋಗಬೇಡ. ಹೋದರೆ ಅವಮಾನ ಕಟ್ಟಿಟ್ಟ ಬುತ್ತಿಯನ್ನು ನನ್ನವರು ಸಾರಿ ಸಾರಿ ಹೇಳಿದರು. ಪತಿಯ ಮಾತನ್ನು ಅಲ್ಲಗಳೆದು ಈ ಯಾಗ ಮಂಟಪಕ್ಕೆ ಬಂದಿರಲ್ಲ. ಗಂಡನ ಮಾತನ್ನು ಕೇಳದ ಹೆಂಡತಿಗೆ ಯಾವ ದುರ್ಗತಿ ಬರುತ್ತದೆ ಎನ್ನುವುದಕ್ಕೆ ನಾನೇ ಪ್ರತ್ಯಕ್ಷ ಸಾಕ್ಷಿಯಾದೆ. ಅಯ್ಯೋ, ಮುನೀಶ್ವರ ಇಕ್ಕಳಿಗೆ ಕಣ್ಸನ್ನೆ ಮಾಡಿದ ಮಿಕ್ಕ ಮುನಿಗಳು ಸುರರು ಕಿರುನಗೆ ಸುಸಲೀಗಿಸುವ ಎಲ್ಲರೂ ನಗಾಡಿ ಕರೆಯದೆ ಬಂದವರ ಸ್ಥಿತಿ ಏನಾಗುತ್ತದೆ ಎನ್ನುವುದು ಇವರನ್ನ ನೋಡಿ ಕಲಿಬೇಕು. ನಗಾಡಿ ಸುರಗಳು ರೋಷದಲ್ಲಿ ತಂದೆಗೆ ನುಡಿದಳ್ ಅಬುಜಾಕ್ಷಿ.
ದಕ್ಷನ ಮಗಳು ದಾಕ್ಷಾಯಿಣಿ ಎನ್ನುವ ಹೆಸರು ನನಗೆ ಸಾಕು. ಪರಮೇಶ್ವರನ ಮಡದಿ ಪರಮೇಶ್ವರಿ ಎನ್ನುವ ಹೆಸರೇ ನನಗೆ ಸಾಕು. ಇಲ್ಲ ಇಲ್ಲ, ಇನ್ನೊಂದರ ಕ್ಷಣ ಇಲ್ಲ ನಿಲ್ಲುವುದಿಲ್ಲ. ನಡೆಯುತ್ತೇನೆ ಈ ಮುಖವನ್ನು ಹೊತ್ತು ನಾನು ಹೇಗೆ ಕೈಲಾಸಕ್ಕೆ ಹೋಗಲಿ? ನನ್ನ ಪತಿ ದೇವರಿಗೆ ನನ್ನ ಮುಖವನ್ನು ಹೇಗೆ ತೋರಿಸಲಿ? ಏನಾಯಿತು ದಾಕ್ಷಾಯಿಣಿ ಎಂದು ಕೇಳಿದರೆ ಅದೇನೆಂದು ಉತ್ತರಿಸಲಿ? ಇಲ್ಲ ಇಲ್ಲ, ನಾನು ಬದುಕುಳಿಯುವುದಿಲ್ಲ. ಕಾಣುತ್ತಿರುವ ಈ ಅಗ್ನಿಕುಂಡಕ್ಕೆ ಹಾರಿ ನನ್ನ ದೇಹ ಯಾರಿಗೆ ಬೇಕು ನಿನ್ನ ಈ ಜಂಜಾಲು ಅನ್ನ ತಿನ್ನುವ ಅಗ್ನಿ? ಏನದ ಯೋಗ ಏನದ ಯೋಗ ಪಾವಕನು ನಿಜಾಗದಿ ಧರಿಸಿ ದೇಗವ ಅನಲಗಾಗುತಿಗೊಟ್ಟಳ ಈದಿದಳು ಶಿವ ಪದವ. ನಿನ್ನ ಜನ್ಮಕ್ಕೆ ನಿನ್ನ ಎಂಜಲು ಹವಿಸು ತಿನ್ನುವ ಅಗ್ನಿ ಯಾರಿಗೆ ಬೇಕು? ಯೋಗೇಶ್ವರನ ಮಡದಿಯಾದಂತಹ ಈ ಯೋಗೇಶ್ವರಿಯನ್ನು ಸಾಮಾನ್ಯದವಳೆಂದು ಭಾವಿಸಿದೆಯಾ? ಖಂಡಿತ ಇಲ್ಲ, ಖಂಡಿತ ಇಲ್ಲ. ನನ್ನಲ್ಲಿಯೂ ಯೋಗಾಗ್ನಿ ಇದೆ. ಯೋಗಾಗ್ನಿಯನ್ನು ಆವಾಹಿಸಿ ದೇಹವನ್ನು ತ್ಯಾಗ ಮಾಡುತ್ತೇನಂತೆ. ಓಂ ನಮಃ ಶಿವಾಯ. 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 ಶಿವಾಯ ನಮಃ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಸುರರೇ, ಭಯಪಡಬೇಡಿ. ಹೇಗೂ ಮಾತಾಡಬೇಕಿದ್ರೆ ಆಕೆ ಹೇಳಿದ್ದಾಳೆ ನಾನು ದಕ್ಷನ ಮಗಳಲ್ಲ ಅಂತ. ಹಾಗಾಗಿ ಯಾಗ ಮುಂದುವರಿಯಲಿ. ನಾನಿದ್ದೇನೆ. ಕೊಟ್ಟೆ
ನಿನ್ನನ್ನು ನೋಡಿ ನಾನು ಸಂತುಷ್ಟನಾಗಿದ್ದೇನೆ. ಆದರೆ ನಿನ್ನ ಹುಟ್ಟಿಗೆ ಒಂದು ಕಾರಣವಿದೆ. ಅವಮಾನವಾಯಿತು ಕಂದ. ಅವಮಾನ ಬೇಡ. ತೆರದಲ್ಲಿ
ಶುರುವಾಯಿತು. ಹಾ. ಯಾರಿಂದ ಯಾಕಾಗೆ ನಿನಗೆ? ಕೊಲ್ಲುವ ದಕ್ಷಿಣ ಕೊಲ್ಲು 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 ಕಳಚು ಎಲ್ಲರೂ ಮಾಡುವ ಕುಂದನು ಕೆಡುತ್ತ ಮುನ್ನಿಲ್ಲದೆ ಬಾರದನು ಕೊಲ್ಲು ದಕ್ಷನನ್ನು ಕೊಲು ದಕ್ಷ ಆ ಭೃಗು ಮಹರ್ಷಿ ಹಲ್ಲನ್ನು ಕೀಳು ಪುಂಡರೀಕಾಕ್ಷ ಸಮೇತ ಎಲ್ಲರ ಸೊಕ್ಕಡಗಿಸು ಮಗನೇ. ಎಲ್ಲಿ ಎಲ್ಲಿ ಬೀಳ್ಕೊಂಡನು. ಆ ದಕ್ಷ ಪ್ರಜಾಪತಿ ಎಲ್ಲಿದ್ದಾನೆ, ಹೇಗಿದ್ದಾನೆ ಅವನನ್ನ ತೋರಿಸಿಕೊಡಪ್ಪ. ದಕ್ಷ ಪ್ರಜಾಪತಿ ಪ್ರಾಚೀನ ಬರಿಯಲ್ಲಿದ್ದಾನೆ. ಅವನ ಶಿರವನ್ನು ತೆಗೆದುಕೋ. ಆ ದಕ್ಷನ ಶಿರವನ್ನು ಕಡಿದುಕೋ. ಶುಭವಾಗಲಿ. ತಂದೆಯೊಳಪ್ಪಣೆಯ ಕೊಟ್ಟ ಇಂದು ಕೊಲುವೆ ದಕ್ಷನನ್ನು ಎನ್ನುತ್ತಾ ಶ್ರಾವಣವಿ ಮೇಲೆ ಬಂದು ವರ್ಣ ಕಾದಿ ಬೀಳುಗೊಂಡನು.
ಬುದ್ಧಿಯ ಬಿಡು. ಎಲ್ಲವೋ ವಿಕಾರ ಸ್ವರೂಪಿ, ಬಹಳ ಸಾಂಗವಾಗಿ ನಡೆಯುತ್ತಿದ್ದಂತಹ ಯಜ್ಞಶಾಲೆ ಇದು ಇಲ್ಲಿಗೆ ಬಂದು ನಮ್ಮವರನ್ನು ಶೋಧಿಸಿ ಯಜ್ಞವನ್ನು ಹಾಳುಗಡವೆತ್ತೀರಿಯಲ್ಲ. ನಮ್ಮವರು ತಡೆಯಲು ಬಂದರು, ಅವರನ್ನು ಕ್ರೂರವಾಗಿ ಅಟ್ಟಾಡಿಸಿ ಬಂದೆಯಲ್ಲ. ಯಾರು ನೀನು? ಬೆಕ್ಕಿಂದ ಬಂದ ನೀವೆಲ್ಲರೂ ಕೃತುವಿನ ಭಾಗದಿಂದು ಅಕ್ಕುಗಿನಿದ ಮತ್ತದನ್ನು ನೋಡಿದ ಕದಿನ ತೆಗೆದ ಜನ. ಯಾರೆಲ್ಲವ ನೀನು? ನಮ್ಮಲ್ಲಿಗೆ ಬಂದು ನನ್ನನ್ನೇ ಪ್ರಶ್ನಿಸುವವ ಯಾರು ಅಂತ ಆಯ್ತಲ್ಲ? ಯಾರು ನೀನು? ತಲೆಯಾಗು ವೇದ ಕೆಲವೋ ವಿಕಾರ ಸ್ವರೂಪಿ, ನಾನು ಯಾರೆಂದು ನಿನಗೆ ತಿಳಿದಿಲ್ಲವೇ? ಯಾವುದೇ ಒಂದು ಒಳ್ಳೆಯ ಕಾರ್ಯವಿರಲಿ, ಈ ಮೂರು ಲೋಕಗಳಲ್ಲಿರುವಂತಹ ಯಾವ ಕಾರ್ಯಕ್ಕೂ ನಾನು ಪ್ರಥಮವಾಗಿ ಬಂದು ಅವಿರ್ಭಾಗವನ್ನು ಸ್ವೀಕರಿಸುವ ಹಕ್ಕನ್ನು ಹೊಂದಿದ್ದೇನೆ. ಅದೇ ರೀತಿಯಲ್ಲಿ ಇವತ್ತಿನ ಈ ಪವಿತ್ರವಾದಂತಹ ಪುಣ್ಯಪ್ರದವಾದಂತಹ ಯಜ್ಞ ಕಾರ್ಯಕ್ಕೆ ನಾನು ಹವಿಸ್ಸನ್ನು ಸ್ವೀಕರಿಸಲು ಬಂದಿದ್ದೇನೆ. ಏನು ಮಾಡುತ್ತೀನಿ? ಎಲ್ಲ ನಡೆಯೋಕೆ ಈಗ ನನಗೆ ಅರ್ಥವಾಯಿತು, ನೀನು ಎಂಜಲಣ್ಣವನ್ನು ತಿನ್ಲಿಕ್ಕೆ ಬಂದವ ದೇವೇಂದ್ರ. ಹಾಗಾದರೆ ನಮ್ಮ ಕುಟುಂಬಕ್ಕೆ ಕೈ ಹಾಕ್ಲಿಕ್ಕೆ ಬಂದವ. ಅವಮಾನ ಆದದ್ದು ಯಾರಿಗೆ? ನನ್ನ ತಂದೆಗೆ. ಅವಮಾನ ಮಾಡಿದ್ಯಾರು? ನನ್ನ ಅಜ್ಜ. ನೀ ನನಗೇನು ಇಲ್ಲಿ ಕೆಲಸ ಇತ್ತು? ಏನೆಲ್ಲ
ನಮ್ಮವರನ್ನು ಹಿಂಸಿಸುತ್ತಾ ಹಾ. ಮುನಿಪುಂಗವರನ್ನು ಬಡಿದೋಡಿಸುತ್ತಾ ಹಾ. ದೇವಾನುದೇವತೆಗಳನ್ನು ಸೋಲಿಸುತ್ತಾ ಮುಂದುವರಿಯುತ್ತಾ ಇದ್ದಿ. ಹಾ. ಯಾರು ನೀನು? ನೀನು ಯಾರು? ಎಲ್ಲಿಂದ ಬಂದೆ? ಯಾಕೆ ಬಂದೆ? ಯಾರು ನೀನು? ದಕ್ಷಿಣೆ ದುರ್ಜನ ತುದಿ ಮಾಪಯಾಗ ವಿಸರ್ಜನೆಗೆ ನಾ ಬಂದೆನು. ಅಜಯ್ಯ, ಅಜ್ಜ ಯಾರು? ಈಗ ಅಜ್ಜ? ನನಗೆ ಅರ್ಥವಾಯಿತು ನೀನು ಯಾರು ಅಂತ. ಅಂದರೆ ನನ್ನ ತಂದೆಗೆ ಅವಮಾನ ಮಾಡಿದ ದಕ್ಷ ಪ್ರಜಾಪತಿ ಅಂದರೆ ನೀನು. ನಿನ್ನಲ್ಲಿ ಜಾಸ್ತಿ ಮಾತಾಡುವುದಕ್ಕೆ ಬಂದಿಲ್ಲ. ನಿನ್ನ ತಲೆಯನ್ನ ಕಡಿದು ಯಜ್ಞಗುಂಡಕ್ಕೆ ಹಾಕ್ತೇನೆ. ಎಲ್ಲೋ ಯಾ ತಲೆ ಕಡಿತೀಯ ನೀನು? ಓ. ನಾನೇನು ಮಾಡ್ತೇನೆ ಗೊತ್ತಾ? ಕರೆದು ನಿನ್ನ ಇದರಲ್ಲಿ ಅರಿದು ನಿನ್ನ ಮೇಲೆ ಘೋರವನ್ನ ಮಾಡುವೆ. ಕ್ಷಣದಿ ಬೆಳೆದ ಮನ ವಿರೋಧಿ ಎಂದು ನುಡಿದನು. ಓ ಶಿವ ಕಳುಹಿಸಿದಂತವನು ನೀನು? ಹಾ. ನಿನ್ನ ಹತ್ರ ಹೆಚ್ಚು ಮಾತಿಲ್ಲ. ಹಾ. ಯಜ್ಞ ನಡಿಬೇಕು ಅಂತಾದ್ರೆ ಹಾ. ನಿನ್ನ ತಲೆಯನ್ನು ಹೋಮಿಸ್ಬೇಕು. ನಿನ್ನ ತಲೆಯನ್ನು ಕಡಿತ. ತಕ್ಕ ಗಿಡವನ್ನು ಕೊಯ್ದ. ತಕ್ಕ ಗಿಡವನ್ನು ಕೊಯ್ದ. ಪ್ರತಿಬಿಂದ ಕ್ಷಣದೊಳ ಆಹುತಿಯ ಮಾಡುತ್ತ ರಕ್ಷಿಸುದ ಪ್ರಣತವು ಕವಯವ ತೋರಿ ಸಂತಸದಿ. ದಕ್ಷಿಣ ದಿನವನ್ನು ನಡೆದು ಈ ಯಜ್ಞಗುಂಡಕ್ಕೆ ಹಾಕುವಾಗ ತಂದೆಗೆ ಈ ವಿಷಯವನ್ನು ತಿಳಿಸಬೇಕಾಗಿದೆ. ಅದಕ್ಕಾಗಿ ಕೈಲಾಸದತ್ತ ಹೊರಡ್ತೇವಂತೆ. ಶ್ರೀ ಸರಸಿ ಜನೇತ್ರಿಯರು ತೋಷದಿ ನಡೆದರುತ್ತವರು. ಭೂಸುರರುಲಿತ ಮತಾಕ್ಷತೆಯಿಂದಲಿ ಸೇಸೆಯ ತಳೆದು ಕಿಟ್ಟಿಸ ಮುದ್ದದಿಂದ ಮಾಸದಿ ಕೀರ್ತಿಯ ಪಡೆಯಿರುತ್ತ ಸರ್ವೇಶಗೆ ಆರತಿಯ ಬೆಳಗಿರೆ ಶೋಭಾನೆ. ಧರೆಯೋಳು ಬೆಸದಂತ ಶ್ರೀಕಟೀಲ ಕ್ಷೇತ್ರದಲ್ಲಿ ಬಂದಿರುತ್ತ ಧರೆಯೋಳು ಬೆಸರಂತ ಶ್ರೀಕಟೀಲು ಕ್ಷೇತ್ರದಲ್ಲಿ ಸ್ಥಿರವಾಗಿ ನೆಲೆಸಿರುವ ದುರ್ಗಾ ಪರಮೇಶ್ವರಿ ಶರಣಾಗತ ಪರಿಪಾಲಕ ಶಿವಕರಿ ದುರಿತ ನಿವಾರಕ ಭ್ರಮರಾಂಬಿಕೆಗೆ ಮಂಗಳಂ ಜಯ ಮಂಗಳಂ ಶುಭಮಂಗಳಂ ನಿತ್ಯ ಮಂಗಳಂ. ಶ್ರೀ ಭ್ರಮರಾಂಬಿಕೆಗೆ ಮೂಕಾಂಬಿಕೆಗೆ ದುರ್ಗಾ ಪರಮೇಶ್ವರಿಗೆ ಮಹಾಗಣಪತಿಗೆ ಭಕ್ತಂ ಶುಭಂ ಮಂಗಳಂ.
ಹೌದು. చూడండి ಬರ್ತೀನಿ Thank you.